ಯಶಸ್ವಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಿದಂತಹ ದೋಷಗಳು ಅಥವಾ ಅನ್ಯ ಜನರಿಂದ ಬರತಕ್ಕಂತಹ ಉಪದ್ರವಗಳಿಂದ ನಿಲ್ಲಲಿ, ಅಪವಾದ ಅಪಕೀರ್ತಿಗಳಿಂದ ನಿಲ್ಲಲಿ ಎಲ್ಲವನ್ನು ಕೂಡ ದೂರೀಕರಿಸಿ ಅಥವಾ ನಿವಾರಣೆ ಮಾಡಿಕೊಟ್ಟು, ಹಾಗೆಯೇ ಸಮಸ್ತ ನಮ್ಮ ಬಾಂಧವರಿಗೂ ಪರಿವಾರ ಬಾಂಧವರಿಗೆ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತು ನಿಮ್ಮ ಸೌಭಾಗ್ಯವೊಂದಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಅನುಗ್ರಹಿಸಿ, ಹಾಗೆ ಧನ ಕನಕ ವಸ್ತುವಾಹನಗೆ ಅಭಿವೃದ್ಧಿಯಾಗಿ ಇನ್ನು ಶ್ರೇಯಸ್ಸು, ಕೀರ್ತಿ, ಗೌರವ ಸತ್ಫಲದೊಂದಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ, ಸಾಮೂಹಿಕ ವಿವಾಹ, ಹಾಗೆ ಹಿಂದೂ ಸಮಾಜೋತ್ಸವ, ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಾಂಗೋಪಾಂಗವಾಗಿ ಸಂಪನ್ನಗೊಳ್ಳುವಂತೆ ಪೂರ್ಣ ಅನುಗ್ರಹವನ್ನು, ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಅನುಗ್ರಹಿಸಬೇಕೆಂದರೆ ಕಾರ್ಯಕ್ರಮಗಳ ಮೊದಲುಗೊಂಡು ಶ್ರೀಮಾದೇವಿಯ ಮಹಾಜೀವಿಯನ್ನು ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ ಪ್ರಾರ್ಥನೆ ಶ್ರೀರಾಮಚಂದ್ರನೇನ ಮಂತ್ರಂ ಒಂದೇ ಭಕ್ತ ಜನಾಶ್ರಯಂತೆ ಮಂದೇಶ್ವರ ಸುಂದರಂ ಸರ್ವಂಗಲ ಮಾಂಗಲ್ಯೇಶ್ವರ ಸರ್ವಾರ್ಥನಿಕೆ ಶರಣ್ಯಸ್ಯಂ ಭವೇತೋ ನಮೋಸ್ತುತೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಕಾಯ ಶ್ರೀಮತ್ ವೆಂಕಟನಾಥಾಯ ಶ್ರೀಮತ್ ಮುಹೂರ್ತ ಒಂದು ನಿಮಗೆ ಗೊತ್ತಿರುವುದಾ? ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ವತಿಯಿಂದ ತೃತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಜೊತೆಗೆ ಹಿಂದವಿ ಸಾಮ್ರಾಜ್ಯೋತ್ಸವ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಈ ಸುಸಂದರ್ಭದಲ್ಲಿ ಸೇರಿರುವಂಥ ಎಲ್ಲ ಭಗವದ್ಭಕ್ತರು ಕೂಡ ಕಾರ್ಯಕ್ರಮದ ಸಭಾವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ಕುಳಿತು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹತೋಬರ ಮಹಾಲಿಂಗೇಶ್ವರ ದೇವರ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳನ್ನು ಇವತ್ತಿನ ಈ ಸಭಾ ವೇದಿಕೆಯ ಮಂಟಪದಿಂದ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ನಮ್ಮ ಜೊತೆ ಮಾಡಲಿಕ್ಕಿದ್ದಾರೆ. ಶ್ರೀಮತಿ ಅನ್ನಪೂರ್ಣ ರಾವ್ರವರು ಈ ಕಾರ್ಯಕ್ರಮದ ಪ್ರಾರ್ಥನೆ ಹಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ. ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ, ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಶರ್ವಾದಿ ಸುರವಂದ್ಯ ಶಿರಬಾಗುವೇನಾ, ಗಣಪತಿಯನ್ನ ಪಾಲಿಸೋ. ಆದಿಪೂಜಿತ ನೀನು ಮೊದ ಭಕ್ತರಿಗಿತ್ತು, ಮಾಧವನಲ್ಲಿ ಮನ ಸದಾ ನಿಲ್ಲಿಸುನಿ, ಗಣಪತಿಯನ್ನ ಪಾಲಿಸೋ. ಪಂಕಜನಯನ ಶ್ರೀ ವೆಂಕಟ ವಿಠಲನ ಶಂಕರ ನೆನಿಸೆನ್ನ ಶಂಕರ ತನಯ, ಗಣಪತಿಯನ್ನ
ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಣಪತಿಯನ್ನ ಪಾಲಿಸೋ. ಸರ್ವ ವಿಘ್ನಗಳ ವಿನಾಯಕನಾದಂಥ ಗಣಪತಿ ದೇವರ ಸ್ತುತಿಯನ್ನು ಹಾಡಿರುವಂತಹ ಶ್ರೀಮತಿ ಅನ್ನಪೂರ್ಣರಾವ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಮತ್ತು ಸಾಧ್ವಿ ಮಾತಾನಂದಮಯ್ಯವರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕಾಗಿ ಶ್ರೀಯುತ ಅನಿಲ್ ತೆಂಕಿಲರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ಆಶ್ರಯದಲ್ಲಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಹಿಂದವಿ ಸಾಮ್ರಾಜ್ಯೋತ್ಸವ ಅನ್ನುವಂಥ ಬೃಹತ್ ಕಾರ್ಯಕ್ರಮವನ್ನು ನಾಡಿದ್ದು ನವೆಂಬರ್ 29 ಮತ್ತು 30ರಂದು ಅತಿ ವಿಜೃಂಭಣೆಯಿಂದ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ತಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿಕೊಂಡು ಮಾಡಲಿಕ್ಕೆ ನಾವೆಲ್ಲರೂ ನಾಡಿದ್ದು ಸನ್ನಿಧರಾಗಿದ್ದೇವೆ. ಆ ಕಾರ್ಯಕ್ರಮದ ಪ್ರಯುಕ್ತ ಇಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವ ಅನ್ನುವ ನಿಟ್ಟಿನಲ್ಲಿ ನಮ್ಮ ಜೊತೆ ಆಶೀರ್ವಚನ ನೀಡಲು ನಾಡಿನ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವ ನಿಟ್ಟಿನಲ್ಲಿ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೆಳಗ್ಗೆ ಪಡೆದು ಈಗ ಆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಮ್ಮ ಜೊತೆ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಇವರ ದಿವ್ಯಾಸ್ತದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವರ ಪಾದ ಚರಣಗಳಿಗೆ ಸ್ವಾಗತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹ ಪ್ರಸಾದ್ ಅವರು ತುಳಸಿ ಮಾಲೆ ಹಾಕಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು, ಹಿಂದೂ ಮುಖಂಡರು, ನಮ್ಮೆಲ್ಲರ ಬೆನ್ನೆಲುಬು ಆಗಿರುವಂಥ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಆಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಖ್ಯಾತ ವಕೀಲರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ನರಸಿಂಹ ಪ್ರಸಾದ್ ಇದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂಥ ಪ್ರಾಣೇಶ್ ಕೆಮ್ಮಾಯಿ ಉದ್ಯಮಿ, ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅತಿ ದೊಡ್ಡ ಜವಾಬ್ದಾರಿಯಾಗಿರುವಂಥ ಕೋಶಾಧಿಕಾರಿ, ಇದರ ಸ್ಥಾನವನ್ನು ತುಂಬಿದಂಥ ಶ್ರೀಯುತ ಉದಯ್ ಕುಮಾರ್ ರೈ ಇದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಪ್ರವೀಣ್ ಕುಮಾರ್ ರೈ ಇದ್ದಾರೆ, ತಿಂಗಳಾಡಿ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂಥ ಪ್ರೇಮರಾಜ್ ಆರ್ಲಪದವ್ ಇದ್ದಾರೆ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತಿಲ ಪರಿವಾರ ಟ್ರಸ್ಟ್ನ ಕೋಶಾಧಿಕಾರಿಯಾಗಿರುವಂಥ ರೂಪೇಶ್ ನಾಯ್ಕ್ ಇದ್ದಾರೆ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ, ಈ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಯಂದಿರಿಗೂ, ಹಿರಿಯರಿಗೂ, ಭಾರತೀಯ ಜನತಾ ಪಾರ್ಟಿಯ ಅನನ್ಯ ಜವಾಬ್ದಾರಿ ವಹಿಸಿದಂಥ ಪದಾಧಿಕಾರಿಗಳಿಗೂ, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ನಗರ ಹಾಗೂ ಗ್ರಾಮಾಂತರ ಮಂಡಲದ ಎಲ್ಲ ಪದಾಧಿಕಾರಿಗಳನ್ನು, ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರುವಂತಹ
ಶ್ರೀ ಅನಿಲ್ ತೆಂಕಿಲ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಭಗವದ್ಭಕ್ತರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ದೀಪ ಪ್ರಜ್ವಲನೆ ಮಾಡುವ ಮೂಲಕ ನಮ್ಮೆಲ್ಲರ ಸಾಧ್ವಿಯಾಗಿರುವಂಥ ಶ್ರೀ ಮಾತಾನಂದಮಯ್ಯವರು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಭ್ಯಾಗತರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತೃತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವ ಪುತ್ತೂರಿನ ಒಡೆಯ ಶ್ರೀ ಮಹತ್ವಪರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನವೆಂಬರ್ 29-30 ಶನಿವಾರ ಆದಿತ್ಯವಾರ 2025ನೇ ತಾರೀಕಿಗೆ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ನಡೆಯಲಿ ಎನ್ನುವ ಆಶಯದೊಂದಿಗೆ ವಿದ್ಯುಕ್ತವಾಗಿ ದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಮಾತಾನಂದಮಯ್ಯವರಿಗೆ ಕೃತಜ್ಞತೆಗಳನ್ನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತೃತೀಯ ವರ್ಷದ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಸಂಕ್ಷಿಪ್ತ ನೋಟವನ್ನು ಪ್ರಾಸ್ತಾವಿಕ ಮಾತುಗಳ ಮೂಲಕ ಆಡಲಿಕ್ಕಿದ್ದಾರೆ ನಮ್ಮ ಸಂಚಾಲಕರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು. ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಿರುಪತಿ ಶ್ರೀನಿವಾಸ ದೇವರ ಅನುಗ್ರಹವನ್ನು ಯಾಚಿಸ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವುದಕ್ಕೆ ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಒಡಿಯೂರಿನ ಪರಮ ಪೂಜ್ಯ ಶ್ರೀ 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 ಮಾತಾನಂದಮಯ್ಯವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿವಸದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹ ಪ್ರಸಾದ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಿತಿಯ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಂಘ ಪರಿವಾರದ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರತಕ್ಕಂಥ ಪ್ರಮುಖರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಂಘ ಶತಾಬ್ದಿಯ ನಿಮಿತ್ತ ನಡೆಯತಕ್ಕಂತಹ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಈ ಜಿಲ್ಲೆಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಸಂಘಟನೆ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದ 2ನೇ ಮೀಟಿಂಗ್ನಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ. ಆ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಈ ಬಾರಿಯ ಕಾರ್ಯಕ್ರಮದಲ್ಲಿ ಇರ್ತದೆ. ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡತಕ್ಕಂತಹ ನಿಟ್ಟಿನಲ್ಲಿ ವಿವಾಹವನ್ನು ಬಹಳಷ್ಟು ಆಡಂಬರದಿಂದ ಮಾಡಿ ಮುಂದಿನ ಜನ್ಮ ಪೂರ್ತಿಯಾಗಿ ಸತಿಪತಿಗಳಾಗಿರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಆಡಂಬರದ ಮದುವೆಯಿಂದ ತಮ್ಮ ಜೀವನವನ್ನು ಕಳೆದುಕೊಂಡಿರತಕ್ಕಂತಹ ನೂರಾರು ಸಂಗತಿಗಳ ನಡುವೆ ಸಾಮೂಹಿಕವಾಗಿರ್ತಕ್ಕಂತಹ ಆ ವಿವಾಹ ಮಹೋತ್ಸವವನ್ನು ಮಾಡಬೇಕು, ಆಡಂಬರದ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಆ ವ್ಯವಸ್ಥೆಗಳನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆಯ ಜೊತೆಗೆ ಸಂಘದ ಯೋಚನೆಗಳನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ 4 ದಿನ ಕಾರ್ಯಕ್ರಮವನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಆಯೋಜನೆ ಮಾಡಿದ್ದೇವೆ. 2 ವರ್ಷಗಳಲ್ಲಿ
ಬಹಳಷ್ಟು ದೂರದ ಶ್ರೀನಿವಾಸನನ್ನ ನೋಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸಾವಿರಾರು ಕುಟುಂಬಗಳಿಗೆ ಆ ಶ್ರೀನಿವಾಸನ ದರ್ಶನವನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಆ ಅನುಗ್ರಹವನ್ನ ಪಡೆಯುತ್ತಾ ನಮ್ಮ ಜನ್ಮ ಸಾರ್ಥಕ್ಯವನ್ನ ಪಡಿಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ 2 ವರ್ಷಗಳ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಈ ಜನರ ಸಹಕಾರದಿಂದ ನಡೆಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ಬಾರಿಯೂ ಕೂಡ ಆ ಶ್ರೀನಿವಾಸನ ಅನುಗ್ರಹವೋ ಎಂಬಂತೆ ಮತ್ತೆ 3ನೇ ವರ್ಷವೂ ಕೂಡ ಈ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನ ಕಣ್ತುಂಬಿಸಿಕೊಳ್ಳತಕ್ಕಂತಹ ಅವಕಾಶ ಮತ್ತೆ ಪುತ್ತೂರಿನ ಜನತೆಗೆ ಕೊಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಆ ಸಂಕಲ್ಪಿತ ಕಾರ್ಯಕ್ರಮವನ್ನ ನಾಳೆ ದಿನ 29 ಮತ್ತು 30ನೇ ತಾರೀಕಿನ ದಿವಸ ನಾವೆಲ್ಲ ಆಯೋಜನೆಯನ್ನ ಮಾಡಲಿಕ್ಕಿದ್ದೇವೆ. 2 ದಿವಸಗಳ ಕಾರ್ಯಕ್ರಮ. ಆ 2 ವರ್ಷಗಳಲ್ಲಿ 2 ದಿವಸದ ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಸಾಮೂಹಿಕವಾಗಿ ಕೆಲಸ ಮಾಡಿರ್ತಕ್ಕಂತಹ ಪರಿಣಾಮ ಯಾವುದೇ ಗೊಂದಲ ಯಾವುದೇ ಸಮಸ್ಯೆಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ಸುಮಾರು ಲಕ್ಷಾಂತರ ಮಂದಿಗೆ ಅನ್ನದಾನವನ್ನ ಕೊಟ್ಟು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದಂತಹ ಕೀರ್ತಿ ಪುತ್ತೂರಿನ ಮಹಾಜನತೆಗಿದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಇದು ಕೇವಲ ಜವಾಬ್ದಾರಿಯನ್ನ ನಮ್ಮ ಕಲ್ಯಾಣೋತ್ಸವ ಮತ್ತು ಟ್ರಸ್ಟಿನ ಮುಖಾಂತರ ಆಗಿದೆ ಹೊರತು ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ಲೋಪವಿಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ಪುತ್ತೂರಿನ ಸಮಸ್ತ ಹಿಂದೂ ಬಂಧುಗಳ ಆಶೀರ್ವಾದದಿಂದ ಆಗಿದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಮತ್ತು ನಿಮ್ಮ ಆಶೀರ್ವಾದವನ್ನ ಯಾವತ್ತೂ ಕೂಡ ನಾವು ಅಪೇಕ್ಷೆ ಪಡ್ತೇವೆ. ಆ ಟ್ರಸ್ಟಿನ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸದ ಕಾರಣಕ್ಕೋಸ್ಕರ ಕಳೆದ 2.5 ವರ್ಷಗಳಲ್ಲಿ ಸುಮಾರು 39 ಲಕ್ಷ ರೂಪಾಯಿಯ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯವನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಅಭಿಮಾನ ನಮ್ಮೆಲ್ಲರ ಮೇಲಿದೆ. ಅದು ಆ ಟ್ರಸ್ಟಿನ ಮೇಲಿನ ಅಭಿಮಾನ ಮತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಶಕ್ತಿ ಕೊಟ್ಟಿರ್ತಕ್ಕಂತಹ ಪರಿಣಾಮ. ಆ ಒಂದೊಂದು ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ಸೇವೆಯನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಸದ್ವಿನಿಯೋಗ ಮಾಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ನಮ್ಮೆಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಿಯಾಗಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೊಮ್ಮೆ ಪುತ್ತೂರಿನ ಮಹಾಜನತೆಗೆ ಮತ್ತು ಇವತ್ತು ನಾಳ್ದಿನ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯಲ್ಲಿ ಇದ್ದು ನಾಳ್ದಿನ ಕಾರ್ಯಕ್ರಮವನ್ನು ಅತ್ಯಂತ ವೈಭವ ಮತ್ತು ಶ್ರದ್ಧೆ ಭಕ್ತಿಯಿಂದ ಜೊತೆಗೆ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ರೆ 100 ಸಂಗತಿಗಳು ಆ ಕಾರ್ಯಕ್ರಮದಲ್ಲಿ ಆಗಬೇಕಾಗಿದೆ. ಅದು ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮ ಒಂದು ಕಡೆ ಆದರೆ ಸುಮಾರು 100 ಜೋಡಿಗೆ ಉಚಿತವಾಗಿ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನು ಮಾಡಬೇಕು. ಪೂರ್ಣ ಪ್ರಮಾಣದ ಖರ್ಚು ವೆಚ್ಚವನ್ನ ಟ್ರಸ್ಟಿನ ಮುಖಾಂತರವೇ ಭರಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಜವಾಬ್ದಾರಿಯು ಕೂಡ ನಮ್ಮೆಲ್ಲರ ಮೇಲಿದೆ. ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ 100 ಸವಾಲುಗಳು, ನಮ್ಮ ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮತಾಂಧ ಶಕ್ತಿಗಳ ಜೊತೆಗೆ ಇವತ್ತು ಧರ್ಮದ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರಾಯೋಜಿತವಾಗಿ ಧರ್ಮದ ಮೇಲೆ ನಡೆಸತಕ್ಕಂತಹ 100 ಷಡ್ಯಂತರಗಳನ್ನು ಕೂಡ ನಾವು ವಿರೋಧಿಸಿದಾಗ ಮಾತ್ರ ಪವಿತ್ರವಾಗಿರ್ತಕ್ಕಂತಹ ಮಣ್ಣಿನಲ್ಲಿ ನಮ್ಮ ಜನ್ಮ ಸಾರ್ಥಕ್ಯವಾಗ್ತದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಮಸ್ತ ಹಿಂದೂಗಳನ್ನು ಸೇರಿಸಿ ಆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಆ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನ ಕೊಡಬೇಕು. ಆ ಸಮಾಜದ ಮುಂದೆ ಇರತಕ್ಕಂತಹ ಸಾವಿರಾರು ಸವಾಲುಗಳಿಗೂ ನಾವೆಲ್ಲ ಎದುರಿಸೋದಕ್ಕೆ ಸಿದ್ಧರಿದ್ದೇವೆ ಮತ್ತು ಉತ್ತರ ಕೊಡತಕ್ಕಂತಹ ಸಂಕಲ್ಪವನ್ನ ಮಾಡ್ತೇವೆ ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವವನ್ನು ಕೂಡ ನಾಲ್ದಿನ ಕಾರ್ಯಕ್ರಮದ ಜೊತೆಗೆ ಸಂಪನ್ನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮಗೆಲ್ಲರಿಗೂ ಸ್ಫೂರ್ತಿಯನ್ನ ಕೊಟ್ಟಿರುವಂಥದ್ದು ಪರಮ ಪೂಜ್ಯ ಶ್ರೀಗಳು ಅನ್ನೋದನ್ನ ಮತ್ತೆ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕಾವಿ ವಸ್ತ್ರಧಾರಿಗಳಾಗಿ ಆ ಭಗವಧ್ವಜದ ಮೇಲಿನ ಪ್ರೇರಣೆ ಮತ್ತು ಹಿಂದೂ ಸಮಾಜಕ್ಕೆ ನೋವು ಅಪಮಾನ ಅವಮಾನ ಆದಂತಹ ಸಂದರ್ಭದಲ್ಲಿ ತಮ್ಮ ಮಠವನ್ನು ತೊರೆದು ಸಮಾಜದ
ಪ್ರಾಣದ ಮುಂದೆ ನಿಂತಿರತಕ್ಕಂಥ ಕಾರಣ ನಾವೆಲ್ಲರೂ ಇವತ್ತು ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇದ್ದೇವೆ ಅನ್ನತಕ್ಕಂಥ ಮಾತುಗಳನ್ನು ಸ್ವಾಮೀಜಿಯವರ ಎದುರು ಹೇಳೋದಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನ ಪಡ್ತಾ ಇದ್ದೇನೆ. ಸ್ವಾಮೀಜಿಗಳು ಇದ್ರೆ ಮಾತ್ರ ನಾವೆಲ್ಲರೂ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಋಣಾನುಬಂಧದ ಮುಖಾಂತರ ನಮ್ಮ ಬದುಕನ್ನ ಸವೆಸೋದಕ್ಕೆ ಸಾಧ್ಯ. ಆದರೆ ಇವತ್ತು ಆ ಸ್ವಾಮೀಜಿಯವರನ್ನ ಅವಹೇಳನ ಮಾಡತಕ್ಕಂಥ ಪ್ರಯತ್ನಗಳು ಮತ್ತು ಮಠ ಮಂದಿರಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಬೇರೆ ಬೇರೆ ತೊಂದರೆಗಳನ್ನು ಕೊಡತಕ್ಕಂಥ ಆ ಸೂಕ್ಷ್ಮತೆಯನ್ನ ಅರಿತುಕೊಂಡು ಇವತ್ತು ಆ ಸ್ವಾಮೀಜಿಯವರಿಗೆ ಮತ್ತು ಅವರ ಮಠಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. 100 ವರ್ಷಗಳ ಅವಧಿಯಲ್ಲಿ ಸಂಘ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು, ಸಂಘದ ಯೋಚನೆಗಳು ಗ್ರಾಮದಲ್ಲಿ ಸಾಕಾರಗೊಂಡಿದ್ರೆ ನಿಮ್ಮಂತ ಸಾವಿರಾರು ಕಾರ್ಯಕರ್ತರಿಂದ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ, ರಾಷ್ಟ್ರೀಯತೆಯನ್ನು ಉಳಿಸುವುದಕ್ಕೋಸ್ಕರ ಸಾವಿರಾರು ಮಂದಿಯ ಪ್ರಾಣಾರ್ಪಣೆ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಾವೆಲ್ಲ ಸ್ವೀಕಾರ ಮಾಡಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ಉಳಿಸುವುದರ ಜೊತೆಗೆ ನಮ್ಮ ವಿಶ್ವಾಸಯುತವಾಗಿರ್ತಕ್ಕಂಥ ಬದುಕು ಶಾಶ್ವತವಾಗಿ ಇರಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆ ಸುಸಂಸ್ಕೃತವಾಗಿ ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ನಾವೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾಳಿನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮತ್ತು ಆ ಪರಮ ಪೂಜ್ಯ ಸಾಧ್ವಿ ಮಾತಾನಂದಮಯ್ಯ ಅವರ ಆಶೀರ್ವಾದದ ಮುಖಾಂತರ ಇನ್ನಷ್ಟು ಶಕ್ತಿ ನಮಗೆ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ನಾಳಿನ ಹಿಂದವಿ ಸಾಮ್ರಾಜ್ಯೋತ್ಸವದಲ್ಲಿ ಸುಮಾರು 12 ಸ್ವಾಮೀಜಿಗಳ ಆಶೀರ್ವಾದದಿಂದ ಹಿಂದೂ ಸಮಾಜಕ್ಕೆ ಮತ್ತಷ್ಟು ಶಕ್ತಿ ಮತ್ತು ಮುಂದಿನ ಹೋರಾಟಗಳಿಗೆ ಒಂದಷ್ಟು ದಿಕ್ಸೂಚಿ ಆಗ್ಲಿಕ್ಕಿದೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾಳಿನ 2 ದಿವಸದ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ನಮ್ಮ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ ಅನ್ನತಕ್ಕಂಥ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಬಂದಿರತಕ್ಕಂಥ ಎಲ್ಲರನ್ನ ಕೂಡ ಸಮಿತಿಯ ಬೇರೆ ಬೇರೆ ಪದಾಧಿಕಾರಿಗಳಾಗಿ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಮಾಡಿದ್ದೇವೆ. ಯಾವುದು ಕೂಡ ಪರಿಪೂರ್ಣ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ಎಲ್ಲರಲ್ಲೂ ಇಲ್ಲ. ಆದರೆ ಯಾರ್ದಾದ್ರೂ ಹೆಸರುಗಳು ಬಾಕಿ ಉಳಿದಿದ್ರೆ, ಏನಾದರೂ ಆಮಂತ್ರಣ ಪತ್ರಿಕೆಯಲ್ಲಿ ಲೋಪಗಳಿದ್ರೆ ಅವೆಲ್ಲವನ್ನ ಮನ್ನಿಸಿ ನಾಳಿನ ಕಾರ್ಯಕ್ರಮದ ಯಶಸ್ವಿನ ದೃಷ್ಟಿಕೋನದಿಂದ ನೀವೆಲ್ಲರೂ ಸಹಕಾರವನ್ನು ಕೊಡಬೇಕು. ನಿಮ್ಮೆಲ್ಲರ ಆ ಯೋಚನೆಗಳು ಯಾವುದಿದೆ ಅವೆಲ್ಲವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಕಳೆದ 2 ವರ್ಷಗಳಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೇರಣೆ ಮತ್ತು ನೀವು ಕಾರ್ಯಕ್ರಮ ಈ ರೀತಿ ಆಗಬೇಕು ಅಂತಕ್ಕಂಥ ಆ ಕೆಲಸ ಕಾರ್ಯಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಪರಿಣಾಮ ಕಾರ್ಯಕ್ರಮ ಎಲ್ಲವೂ ಅತ್ಯಂತ ಸಸೂತ್ರವಾಗಿ ನಡೆದಿದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ 29ನೇ ತಾರೀಕಿಗೆ 4 ಗಂಟೆಗೆ ಬಳುವಾನಿನಿಂದ ವೆಂಕಟೇಶ್ವರನ ಭವ್ಯವಾಗಿರತಕ್ಕಂತಹ ಮೆರವಣಿಗೆ, ಬೇರೆ ಬೇರೆ ಸಾಂಸ್ಕೃತಿಕ ಕಲಾ ತಂಡಗಳು, ಭಜನಾ ಮಂಡಳಿಗಳು, ಇವೆಲ್ಲದ ವೇದ ಘೋಷಗಳು ಇವೆಲ್ಲರ ಜೊತೆಗೆ 4 ಗಂಟೆಗೆ ಬಳುವಾರಿನ ಆಂಜನೇಯ ಮಂತ್ರಾಲಯದಿಂದ ಹೊರಟು ಸುಮಾರು 6:30 ಗಂಟೆಗೆ ನಮ್ಮ ಮುಖ್ಯ ವೇದಿಕೆಗೆ ಬರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಿದ್ಧತೆಯನ್ನು ನಡೆದಿದೆ. ಆ ದೇವರು ಬಂದ ನಂತರ ಅವತ್ತಿನ ಕಾರ್ಯಕ್ರಮದಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ 12 ಶ್ರೀಗಳ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಲಿಕ್ಕಿದೆ. ಆ ಧರ್ಮಸಭೆಯ ನಂತರ ಶ್ರೀನಿವಾಸನ ಮಹಾಪೂಜೆ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅವತ್ತಿನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಮರುದಿವಸ ಬೆಳಿಗ್ಗೆ 5:30 ಗಂಟೆಗೆ ಮಾಮೂಲಿಯಂತೆ ಸುಪ್ರಭಾತ ಸೇವೆ, ಆ ನಂತರ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು, ಕಲ್ಯಾಣೋತ್ಸವದ ನಿಮಿತ್ತ ನಡೆಯತಕ್ಕಂತಹ ವೈದಿಕ ಕಾರ್ಯಕ್ರಮಗಳು, 11 ಗಂಟೆಯಿಂದ 12 ಗಂಟೆಯ ಒಳಗಡೆ ನಡೆಯತಕ್ಕಂತಹ ಸುಮುಹೂರ್ತದಲ್ಲಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮಗಳು, ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಮಧ್ಯಾಹ್ನದ ನಂತರ 2 ಗಂಟೆಯಿಂದ ಸುಮಾರು 100 ಭಜನಾ ತಂಡಗಳಿಂದ ಭಜನೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಸಾಯಂಕಾಲ 5:30 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಆರಂಭ ಆಗಲಿಕ್ಕಿದೆ. ಸುಮಾರು 8:30 ಗಂಟೆಗಳ ಒಳಗಡೆ 8:30 ಗಂಟೆಯ ಒಳಗಡೆ ಶ್ರೀನಿವಾಸ ಕಲ್ಯಾಣೋತ್ಸವ ಪೂರ್ಣಗೊಂಡು ಆ ನಂತರ ದೇವರ ಪ್ರಸಾದ ವಿತರಣೆ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯ ಜೊತೆಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. 29ನೇ ತಾರೀಕಿಗೆ ಬೆಳಿಗ್ಗೆ 6:30 ಗಂಟೆಗೆ ಗಣಹೋಮ ನಡೆದು ವಿವಿಧ ಭಜನಾ ಮಂಡಳಿಗಳಿಂದ 4 ಗಂಟೆಯ ತನಕ ಪ್ರಮುಖ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಒಟ್ಟಾರೆಯಾಗಿ ಆ 2 ದಿವಸಗಳ ಕಾರ್ಯಕ್ರಮದಲ್ಲಿ ಸುಮಾರು 1.25 ಲಕ್ಷ ಜನರು ಅನ್ನ ಸಂತರ್ಪಣೆಯಲ್ಲಿ ಕಳೆದ ಬಾರಿಯಂತೆ ಭಾಗವಹಿಸ್ತಾರೆ ಅನ್ನತಕ್ಕಂತಹ ವಿಶ್ವಾಸ ನಮಗಿದೆ. ಆ ವಿಶ್ವಾಸ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾಗಿದ್ರೆ ನಾವೆಲ್ಲರೂ ಕೂಡ ಆಮಂತ್ರಣವನ್ನ ಮನೆ ಮನೆಗೆ ತಲುಪಿಸಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಇವತ್ತು ಗ್ರಾಮ ಸಮಿತಿಗಳು, ಬೂತ್ ಸಮಿತಿಗಳ ವ್ಯವಸ್ಥೆಯ ಅಡಿಯಲ್ಲಿ ಮುಂದಿನ ದಿವಸದಲ್ಲಿ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ. ನಾವು ಗ್ರಾಮ ಮಟ್ಟದಲ್ಲಿ ಬರುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮದ ಪ್ರತಿಯೊಂದು ಆಮಂತ್ರಣ ಪತ್ರಿಕೆ ಕೂಡ ಮನೆ ಮನೆಗೆ ತಲುಪಬೇಕು. ಕನಿಷ್ಠ ಶ್ರೀನಿವಾಸ ಕಲ್ಯಾಣೋತ್ಸವದ ಲಡ್ಡು ಸೇವೆಯನ್ನಾದರೂ ಆ ಮನೆಯಿಂದ ಮಾಡಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ವಿನ ದೃಷ್ಟಿಕೋನದಿಂದ ಒಂದಷ್ಟು ಸಮಿತಿಯ ಪದಾಧಿಕಾರಿಗಳನ್ನ ನಾವೆಲ್ಲ ಸೇರಿ ಆಯ್ಕೆ ಮಾಡಿದ್ದೇವೆ. ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಪುತ್ತೂರಿನ ಸ್ವರ್ಣೋದ್ಯಮಿಗಳು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡ್ತಾ ಸಾಮಾಜಿಕ ಕಳಕಳಿಯ ಜೊತೆಗೆ ನಮ್ಮೆಲ್ಲರ ಜೊತೆ ಇರತಕ್ಕಂತಹ ಬಲರಾಮಾಚಾರ್ಯರನ್ನ ಗೌರವಾಧ್ಯಕ್ಷರಾಗಿ ನಿಮ್ಮೆಲ್ಲರ ಆಶಯದಂತೆ ನಾವು ಆಯ್ಕೆಯನ್ನ ಮಾಡಿದ್ದೇವೆ. ಶ್ರೀಯುತ ಕೇಶವ ಪ್ರಸಾದ್ ಮುಳಿಯರವರು ಮುಳಿಯ ಜ್ಯುವೆಲ್ಲರ್ಸ್ನ ಮುಖಾಂತರ ಕೆಲಸ ಕಾರ್ಯವನ್ನ ಮಾಡ್ತಾ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ 3 ವರ್ಷಗಳಲ್ಲಿ ಆ ಧಾರ್ಮಿಕ ಕೇಂದ್ರದ ಆಡಳಿತವನ್ನ ಪಡೆದಿರತಕ್ಕಂತಹ ಮುಳಿಯ ಕೇಶವ ಪ್ರಸಾದ್ ಕೂಡ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ನಾವೆಲ್ಲ ಆಯ್ಕೆಯನ್ನ ಮಾಡಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆ ಮತ್ತು ಹಿಂದುತ್ವಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಟ್ಟು ನಮ್ಮ ಟ್ರಸ್ಟಿಗೆ ದೊಡ್ಡದಾಗಿರ್ತಕ್ಕಂತಹ ಸಹಕಾರವನ್ನು ಕೊಡ್ತಾ ಹಿಂದೂ ಸಮಾಜಕ್ಕೆ ಇನ್ನಷ್ಟು ಶಕ್ತಿ ಮತ್ತು ಪ್ರೇರಣೆಯನ್ನು ಕೊಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ನಮ್ಮೆಲ್ಲರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸತಕ್ಕಂತಹ ಶ್ರೀಯುತ ಸಿದ್ಧನಾಥ ಎಸ್ ಮಾನಕ ಜ್ಯುವೆಲ್ಲರ್ಸ್ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ. ಜೊತೆಗೆ SMV ಗ್ರೂಪ್ಸ್ ಕಂಪನಿಯನ್ನ ಆರಂಭ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದು ಇವತ್ತು ಸುಮಾರು 1,000 ಕೋಟಿಯ ಆ ಉದ್ಯಮವನ್ನ ಮಾಡ್ತಾ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಹಿಂದೂ ಸಮಾಜದ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಸ್ತಿತ್ವವನ್ನು ಉಳಿಸುವಲ್ಲಿ ಆರ್ಥಿಕ ಸಹಕಾರವನ್ನು ನೀಡ್ತಾ ನಮಗೆಲ್ಲರಿಗೂ ಶಕ್ತಿಯಾಗಿ ಸ್ಫೂರ್ತಿಯಾಗಿರ್ತಕ್ಕಂಥ ದಿವಾಕರ ದಾಸ್ ನೇರ್ಲಾಜಿಯವರನ್ನ ಈ ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ. ಜೊತೆಗೆ ಕಳೆದ 2 ವರ್ಷಗಳ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ವರಮಹಾಲಕ್ಷ್ಮಿ ಪೂಜಾ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿಗೆ ದೊಡ್ಡದಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾ ಟ್ರಸ್ಟಿನ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರೇರೇಪಣೆಯನ್ನ ಕೊಡ್ತಾ ಇವತ್ತು ಸುಮಾರು 350ರಿಂದ 400 ಜನರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟು ಇವತ್ತು ಪುತ್ತೂರಿನಲ್ಲಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿರತಕ್ಕಂತಹ ರಾಧಾ ಟೆಕ್ಸ್ಟೈಲ್ನ ಗಣೇಶ್ ಕಾಮತ್ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ನಾವೆಲ್ಲ ನಿಮ್ಮೆಲ್ಲರ ಸಲಹೆಯಂತೆ ಆಯ್ಕೆ ಮಾಡಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 2.5 ವರ್ಷಗಳಲ್ಲಿ ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ಕೊಡ್ತಾ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅಶಕ್ತರು ಶೋಷಿತರಿಗೆ ಸಮಸ್ಯೆಯಾದಾಗ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ಸಹಕಾರವನ್ನು ಕೊಟ್ಟು ಟ್ರಸ್ಟ್ ಮತ್ತು ಸಾಮಾಜಿಕ ಕೆಲಸ ಕಾರ್ಯ ಧಾರ್ಮಿಕ ವ್ಯವಸ್ಥೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಭೀಮಯ್ಯ ಭಟ್ ಇವರನ್ನ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ. ಜೊತೆಗೆ ಈ ಸಮಿತಿಯ ಸಹ ಸಂಚಾಲಕರಾಗಿ ಕಳೆದ 2.5 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಟ್ರಸ್ಟಿನ ಕೆಲಸ ಕಾರ್ಯವನ್ನು ನಿರ್ವಹಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ಸಮರ್ಥ ನಾಯಕರಾಗಿ ಬಿಜೆಪಿ ಗ್ರಾಮಾಂತರ ಮಂಡಲದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ಉಮೇಶ್ ಕೋಡಿಬೈಲು ಮತ್ತು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಕಳೆದ ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿರತಕ್ಕಂತಹ ರವಿಕುಮಾರ್ ರೈ ಕೆದಂಬಾಡಿ ಅವರನ್ನ ಸಹ ಸಂಚಾಲಕರಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ.
ಜೊತೆಗೆ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಟ್ರಸ್ಟಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡ್ತಾ ಆ ಟ್ರಸ್ಟಿನ ಕೆಲಸ ನನ್ನ ಕೆಲಸ ಕಾರ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ತನ್ನ ಕೆಲಸವನ್ನು ಬದಿಗಿಟ್ಟು ಪೂರ್ಣ ಪ್ರಮಾಣದಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಜೋಡಿಸಿಕೊಂಡಿರ್ತಕ್ಕಂಥ ಶ್ರೀಯುತ ರಾಜು ಶೆಟ್ಟಿ ಮತ್ತು ನವೀನ್ ರೈ ಮಂಜಾಳ ಇವರನ್ನ ಜೊತೆ ಕಾರ್ಯದರ್ಶಿಗಳಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ. ಸ್ವಾಗತ ಸಮಿತಿಯ ಸಂಚಾಲಕರಾಗಿ ಕಳೆದ 2.5 ವರ್ಷಗಳಲ್ಲಿ ಸಾಮಾಜಿಕ ಕಳಕಳಿಯ ಜೊತೆಗೆ ಕೆಲಸವನ್ನ ನಿರ್ವಹಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಸಮರ್ಥ ನಾಯಕನಾಗಿ ಪುತ್ತೂರು ನಗರ ಮಂಡಲದ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸತಕ್ಕಂಥ ಅನಿಲ್ ತೆಂಕಿಲ ಮತ್ತು ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಕಡಬ ಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟು ನಮ್ಮ ಜೊತೆಗೆ ಕೆಲಸವನ್ನ ನಿರ್ವಹಿಸಿರತಕ್ಕಂಥ ವೆಂಕಟರಮಣ ಕಡಬ ಇವರನ್ನ ಸ್ವಾಗತ ಸಮಿತಿಯ ಸಂಚಾಲಕರಾಗಿ ನಿಮ್ಮೆಲ್ಲರ ಸಲಹೆಯಂತೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಎಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಬೇಕಾಗಿದೆ. ಒಬ್ಬ ಕಾರ್ಯಕರ್ತ ಪೂರ್ಣ ಪ್ರಮಾಣದಲ್ಲಿ ಅದನ್ನು ತೊಡಗಿಸಿಕೊಳ್ಬೇಕು. ಸಮಾಜದಲ್ಲಿ ನಡೆಯತಕ್ಕಂಥ ಅವಮಾನ ಅಪಮಾನ ಸಂಘರ್ಷ ಇವೆಲ್ಲವನ್ನ ಮತ್ತೆ ಮೆಟ್ಟಿ ನಿಂತು ಈ ಧರ್ಮಧ್ವಜವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಯುವಕರಿಂದ ಮಾಡಿದಾಗ ಸಾಧ್ಯ ಅನ್ನುವಂಥದ್ದು ನಮ್ಮ ಕನಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಕಳೆದ 2-3 ವರ್ಷಗಳ ಅವಧಿಯಲ್ಲಿ ತಾನು ವಿದ್ಯಾಭ್ಯಾಸವನ್ನ ಪಡೆದು ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಪಡೆದು ವೈಯಕ್ತಿಕ ಜೀವನವನ್ನ ಮಾಡೋದಕ್ಕೆ ಅವಕಾಶ ಇದ್ರು, ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನ ಮಾಡತಕ್ಕಂಥ ವ್ಯವಸ್ಥೆಗಳಿದ್ದು ಅವೆಲ್ಲವನ್ನ ಬಿಟ್ಟು ಸಾಮಾಜಿಕ ಬದ್ಧತೆಯ ಜೊತೆಗೆ ಆ ಸಂಘ ಶತಾಬ್ದಿಯ ವರ್ಷದಲ್ಲಿ ಈ ಸಮಾಜಕ್ಕೆ ಒಂದು ಸಾಧನೆಯ ಮುಖಾಂತರ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವರು ಯುವಕರಿಗೆ ಸ್ಫೂರ್ತಿಯಾಗಿ ಇವತ್ತು ನಮ್ಮ ಜೊತೆಗೆ ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ಮನೀಶ್ ಕುಲಾಲ್ ಮತ್ತು ಪ್ರೇಮ್ ರಾಜ್ ಇವರನ್ನ ಸ್ವಾಗತ ಸಮಿತಿಯ ಕಾರ್ಯದರ್ಶಿಯಾಗಿ ನಿಮ್ಮೆಲ್ಲರ ಯೋಚನೆಯಂತೆ ನಾವು ಆಯ್ಕೆಯನ್ನ ಮಾಡಿದ್ದೇವೆ. ಮುಂದೆ ನಾಳಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಕಾರ್ಯಾಲಯದ ಪ್ರಮುಖರಾಗಿ ಘಾಟೆ ಪ್ರಜ್ವಲರನ್ನ ಆಯ್ಕೆ ಮಾಡಿದ್ದೇವೆ. ಆಹಾರ ಸಮಿತಿಯ ಸಂಚಾಲಕರಾಗಿ ರಾಜೇಶ್ ಅನಂತಾಡಿ, ಪ್ರಶಾಂತ್ ನಕ್ಕಿಲಾಡಿ ಮತ್ತು ಉದಯ ಬಳ್ಳಾಳ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅಲಂಕಾರ ಸಮಿತಿಯ ಸಂಚಾಲಕರಾಗಿ ಅಭಿಷೇಕ್ ಶೆಟ್ಟಿ, ಸುರೇಶ್ ಮುಕ್ವೆ ಮತ್ತು ಧೀರೇನ್ ನಾಯ್ಕ್ ಅವರು ಕೆಲಸವನ್ನ ನಿರ್ವಹಿಸಲಿಕ್ಕಿದ್ದಾರೆ. ಆಮಂತ್ರಣ ಪತ್ರಿಕೆಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ಸಂಚಾಲಕರಾಗಿ ಕೃಷ್ಣ ಪ್ರಸಾದ್ ಶೆಟ್ಟಿ, ಸುಧೀರ್ ಶೆಟ್ಟಿ ನೇಸರ, ಸದಾಶಿವ ಶೆಟ್ಟಿ ಮತ್ತು ರೇಖನಾಥ್ ರೈ ಅವರನ್ನು ಸಂಚಾಲಕರು ಮತ್ತು ಸಹ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೇವೆ. ವಿಶೇಷವಾಗಿ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಆರ್ಥಿಕ ಕ್ರೋಢೀಕರಣೆಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರುವವರು ಇವತ್ತು ಗ್ರೆನೇಟ್ ಉದ್ಯಮದ ಮುಖಾಂತರ ಸಮಾಜಮುಖಿ ಕೆಲಸ ಕಾರ್ಯಕ್ಕೆ ಶಕ್ತಿಯನ್ನು ಕೊಡುವವರು ನಮ್ಮ ಟ್ರಸ್ಟಿನ ಸದಸ್ಯರಾಗಿ ಕಳೆದ 2.5 ವರ್ಷಗಳಲ್ಲಿ ನಿರಂತರವಾಗಿ ಸೇವಾ ಚಟುವಟಿಕೆಗಳ ಮುಖಾಂತರ ತೊಡಗಿಸಿಕೊಂಡಿರ್ತಕ್ಕಂತಹ ಗಣೇಶ ಚಂದ್ರ ಭಟ್ ಮಕರಂದ ಮತ್ತು ಸಹ ಸಂಚಾಲಕರಾಗಿ ಪ್ರಕಾಶ್ ನಾಯ್ಕ ಕುಡಿಬಾಡಿ, ಪ್ರವೀಣ್ ಭಂಡಾರಿ ಮತ್ತು ಸುನಿಲ್ ಬೋರ್ಕರ್ ಅವರನ್ನ ನಿಮ್ಮೆಲ್ಲರ ಸಲಹೆಯಂತೆ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಶ್ರೀಯುತ ರೂಪೇಶ್ ನಾಯ್ಕ್ ಮತ್ತು ಕಳೆದ 2.5 ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಮ್ಮ ಟ್ರಸ್ಟಿನ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಮಾಧ್ಯಮದ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಿಸಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಿರತಕ್ಕಂಥ ರಜನೀಶ್ ಕೊಲ್ತಿಗೆ ಮತ್ತು ಪ್ರತೀಕ್ ಪುತಿಲಾಗಿ ಇವರನ್ನ ಸಹ ಸಂಚಾಲಕರಾಗಿ ಪ್ರಚಾರ ಸಮಿತಿಗೆ ನಿಯುಕ್ತಿ ಮಾಡಿದ್ದೇವೆ. 2 ದಿವಸಗಳ ಅನ್ನ ಸಂತರ್ಪಣೆಯ ದೃಷ್ಟಿಕೋನದಿಂದ ಬೇರೆ ಬೇರೆ ತರಕಾರಿಗಳು ಸಾಹಿತ್ಯಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಆ ಹೊರೆ ಕಾಣಿಕೆಯನ್ನ ಅದ್ಭುತವಾದ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೊರೆ ಕಾಣಿಕೆ ಸಮಿತಿಯ ಸಂಚಾಲಕರಾಗಿ ಅನಿಲ್ ಕಣ್ಣರೋಜಿ, ಸಹ ಸಂಚಾಲಕರಾಗಿ ಧನಂಜಯ್ ಕಲ್ಲಮ ಮತ್ತು ರಿತೇಶ್ ಪಾಟಾಲಿಯರನ್ನ ನಾವೆಲ್ಲ ಆಯ್ಕೆಯನ್ನ ಮಾಡಿದ್ದೇವೆ. ಮಹಿಳಾ ಸಮಿತಿ ಕಳೆದ ವರಮಹಾಲಕ್ಷ್ಮಿ ಪೂಜಾ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ
ದೊಡ್ಡದಾಗಿರ್ತಕ್ಕಂತಹ ಮಹಿಳಾ ಕಾರ್ಯಕ್ರಮ ನಡೆದಿದ್ರೆ ಅದು ಸುಭದ್ರಾದಲ್ಲಿ ನಮ್ಮ ಮಹಿಳಾ ಸಮಿತಿಯ ಸೀತಾ ಪರಿವಾರದ ಮಹಿಳಾ ಸಮಿತಿಯವರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮಹಿಳಾ ಸಮಿತಿಯ ಸಂಚಾಲಕರಾಗಿ ಪ್ರೇಮ ಮೋನಪ್ಪ ಗೌಡ ಮತ್ತು ಸಹ ಸಂಚಾಲಕರಾಗಿ ಪವಿತ್ರ ದೊಡ್ಡಡ್ಕ ಮತ್ತು ಸ್ಮಿತಾ ನಾಯ್ಕ್ ಇವರನ್ನ ನಾವೆಲ್ಲ ನಿಮ್ಮೆಲ್ಲರ ಯೋಚನೆಯಂತೆ ಆಯ್ಕೆಯನ್ನ ಮಾಡಿದ್ದೇವೆ. ಸ್ವಯಂ ಸೇವಕರ ಸಮಿತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕಾಗಿದ್ರೆ ಸ್ವಯಂ ಸೇವಕರ ಪಾತ್ರ ಅತ್ಯಂತ ದೊಡ್ಡದು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಕಾರ್ಯಕ್ರಮದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಎಲ್ಲಿ ಲೋಪ ಆದಂತಹ ಸಂದರ್ಭದಲ್ಲಿ ಪ್ರತಿ ಸಮಿತಿಯಲ್ಲಿ ಆ ಖಾಲಿ ಇದ್ದಂತಹ ಜಾಗದಲ್ಲಿ ಅದಕ್ಕೆ ಜೋಡಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ದೊಡ್ಡದಾಗಿರ್ತಕ್ಕಂತಹ ಪಾತ್ರ ವಹಿಸುವವರು ಸ್ವಯಂ ಸೇವಕರು. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಸ್ವಯಂ ಸೇವಕರ ಸಮಿತಿಯ ಸಂಚಾಲಕರಾಗಿ ರವಿಶೆಟ್ಟಿ ಕಾವು ಮತ್ತು ಸಹ ಸಂಚಾಲಕರಾಗಿ ರಾಜೇಶ್ ಕರವೀರ ಮತ್ತು ಸಂದೀಪ್ ಕಡಮಾಜಿ ಅವರನ್ನ ನಿಮ್ಮೆಲ್ಲರ ಯೋಚನೆಯಂತೆ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ವೈದಿಕ ಸಮಿತಿ ನಾಲ್ಕು ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕಾಗಿದ್ರೆ ವೈದಿಕ ಕಾರ್ಯಕ್ರಮಗಳಿಗೆ ಶಕ್ತಿಯನ್ನ ಮತ್ತು ಅವರ ಕೆಲಸ ಕಾರ್ಯಗಳಿಗೆ ಎಲ್ಲ ಸಾಹಿತ್ಯಗಳನ್ನ ಪೂರೈಸತಕ್ಕಂಥ ಒಂದು ವ್ಯವಸ್ಥಿತವಾಗಿರತಕ್ಕಂಥ ತಂಡ ಇರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಸೇವಾ ಕೆಲಸವನ್ನ ಮಾಡಿ ನಮ್ಮ ಜನಮಾನಸದಲ್ಲಿ ಶಾಶ್ವತವಾಗಿರತಕ್ಕಂಥ ಸ್ಥಾನವನ್ನ ಪಡೆದಿರತಕ್ಕಂಥ ಪುತ್ತೂರು ಕ್ಷೇತ್ರದ ರವಿಶತಂತ್ರಿಯವರ ಶಿಷ್ಯ ನಮ್ಮ ಟ್ರಸ್ಟಿನ ಜೊತೆಗೆ ನಿರಂತರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಗುರುತಂತ್ರಿ ಇವರನ್ನ ಮತ್ತು ಕೃಷ್ಣ ಉಪಾಧ್ಯಾಯರ ಇವರನ್ನ ಸಂಚಾಲಕರನ್ನಾಗಿ ಮತ್ತು ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಧಾರ್ಮಿಕ ಕಾರ್ಯವನ್ನ ನಿಭಾಯಿಸಿರತಕ್ಕಂತಹ ಅಶೋಕ್ ಪುತ್ತಿಲ ಮತ್ತು ಪ್ರದೀಪ್ ಶಗ್ರಿತ ಶಾಂತಿಗೌಡ ಇವರನ್ನ ಸಹ ಸಂಚಾಲಕರನ್ನಾಗಿ ನಾವೆಲ್ಲ ನಿಮ್ಮೆಲ್ಲರ ಯೋಚನೆಯಂತೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಹೇಳಿರ್ತಕ್ಕಂತಹ ಹೆಸರುಗಳಿಂದ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ, ಅವೆಲ್ಲವೂ ನೆಪವಷ್ಟೇ. ಇಲ್ಲಿ ಬಂದಿರತಕ್ಕಂಥ ಎಲ್ಲರದ್ದು ಕೂಡ ಸಾಮೂಹಿಕವಾಗಿರ್ತಕ್ಕಂತಹ ಜವಾಬ್ದಾರಿ ಅನ್ನೋದನ್ನ ತಿಳ್ಕೊಂಡು ಬೇರೆ ಬೇರೆ ಸಮಿತಿಗಳಲ್ಲಿ ನಿಮ್ಮೆಲ್ಲರನ್ನ ನಾವೆಲ್ಲ ಜೋಡಿಸಿದ್ದೇವೆ. ಆ 4 ದಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಆ ತಿರುಪತಿಯ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಆ ಶ್ರೀನಿವಾಸನ ದೇವರ ಉಪಸ್ಥಿತಿಯಲ್ಲಿ ನಡೆಯತಕ್ಕಂತಹ ಮದುವೆ ಕಾರ್ಯದಲ್ಲಿ ಸಾಮೂಹಿಕ ಮದುವೆಯಲ್ಲಿ ಕೂಡ ನಿಮ್ಮ ಭಾಗದಿಂದ ಒಂದಷ್ಟು ಜೋಡಿಗಳನ್ನ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಸುಮಾರು 17 ಮಂದಿ ತಮ್ಮ ಹೆಸರನ್ನ ನೋಂದಾಯಿಸಿದ್ದಾರೆ. 17 ಜೋಡಿ ಇಷ್ಟರವರೆಗೆ ಆಗಿದೆ. ನಮ್ಮ ಗುರಿ 100ರತ್ತ ಜನ್ಮ ಸಂಘ ಶತಾಬ್ದಿಯ ನಿಮಿತ್ತ 100 ಜೋಡಿಗೆ ಮದುವೆಯನ್ನ ಮಾಡಬೇಕು ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿದ್ದೇವೆ. ಆ ಸಂಕಲ್ಪ ನಮ್ಮ ಸಂಕಲ್ಪ ಅಲ್ಲ, ನಿಮ್ಮೆಲ್ಲರ ಸಂಕಲ್ಪ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪ್ರತಿ ಗ್ರಾಮದಿಂದಲೂ ಕೂಡ 2 ಜೋಡಿಯನ್ನ ಈ ವಿವಾಹಕ್ಕೆ ಜೋಡಿಸಿಕೊಳ್ಳಬೇಕು. 4 ದಿನ 2 ದಿವಸಗಳ ಕಾರ್ಯಕ್ರಮ ನಭೂತು ಅನ್ನತಕ್ಕಂತಹ ರೀತಿಯಲ್ಲಿ ನಡೆದು ಪುತ್ತೂರಿನ ಹೆಸರನ್ನ ಹತ್ತೂರಿಗೆ ಕೊಂಡೊಯ್ಯತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಆ ಶ್ರೀನಿವಾಸ ದೇವರು ನಾವೆಲ್ಲರೂ ಆರಾಧನೆ ಮಾಡತಕ್ಕಂತಹ ಮಹಾಲಿಂಗೇಶ್ವರ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಅನ್ನತಕ್ಕಂಥ ವಿನಂತಿಯನ್ನ ಮಾಡ್ತಾ ಆದಿತ್ಯವಾರದ ಈ ದಿವಸ ಎಲ್ಲರೂ ಕೂಡ ವಿರಾಮವಾಗಿ ತಮ್ಮ ಮಕ್ಕಳ ಜೊತೆಗೆ ಸಂತೋಷದಿಂದ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೂಡ ಆ ಧರ್ಮದ ಕೆಲಸ ನನ್ನ ಕೆಲಸ, ಹಿಂದುತ್ವದ ಕೆಲಸ ನನ್ನ ಕೆಲಸ, ಈ ಕೆಲಸ ಮಾಡಿದರೆ ಮಾತ್ರ ನನ್ನ ಜನ್ಮ ಸಾರ್ಥಕತೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನೀವೆಲ್ಲರೂ ಸಲಹೆ ಸೂಚನೆ ಮತ್ತು ಸ್ವಾಮೀಜಿಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನೀವಿಟ್ಟಿರ್ತಕ್ಕಂತಹ ವಿಶ್ವಾಸ, ನೀವಿಟ್ಟಿರ್ತಕ್ಕಂತಹ ಅಭಿಮಾನ, ಆ ಟ್ರಸ್ಟಿನ ಮೇಲಿನ ನಂಬಿಕೆಗೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಮತ್ತೆ ಸಮಾಜದ ಕೆಲಸವನ್ನ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಶ್ರೀನಿವಾಸ ದೇವರನ್ನ 3ನೇ ಬಾರಿಗೆ ಪುತ್ತೂರಿನ ಮಹಾಜನತೆಗೆ ತೋರಿಸಿಕೊಡುವಂತಹ ಕೆಲಸದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವದ ಜೊತೆಗೆ ಸಾಮೂಹಿಕ ವಿವಾಹ ಸಂಘದ ಶತಾಬ್ದಿ ಕಾರ್ಯಕ್ರಮದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಿರುವಂತಹ ನಮ್ಮ ಟ್ರಸ್ಟ್ನ ಸಂಚಾಲಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ
ವಿವಿಧ ಸಮಿತಿಯ ಪದಾಧಿಕಾರಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಲ್ಲಿ ಓರ್ವರಾಗಿರುವಂತಹ ಶ್ರೀ ಸಿದ್ಧನಾಥ ಎಸ್ ರವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಭೀಮಯ್ಯ ಭಟ್ ಅವರಿಗೆ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಶಾಲು ಹಾಕಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನೀಡಬೇಕು. ಜೊತೆಗೆ ಕಾರ್ಯದರ್ಶಿಗಳಾಗಿರುವಂತಹ ಸ್ವಾಗತ ಸಮಿತಿಯ ಮನೀಶ್ ಕುಲಾಲ್ ರವರು ಕೂಡ ವೇದಿಕೆ ಹೋಗಿ ತಮ್ಮ ಜವಾಬ್ದಾರಿಯ ಪದವಿಯನ್ನು ಪಡೆಯಬೇಕು. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆ ಹೋಗಬೇಕು. ನವೀನ್ ರೈ ಪಂಚಲರವರು ಕೂಡ ವೇದಿಕೆಗೆ ಬರಬೇಕು. ಜೊತೆ ಕಾರ್ಯದರ್ಶಿಗಳಾಗಿ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿಕ್ಕಿದ್ದಾರೆ. ರಾಜು ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಅನಿಲ್ ಪೆಂಕಿಲರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಶಾಲು ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕು. ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ 2 ವರ್ಷಗಳಲ್ಲಿ ಅತ್ಯಂತ ವೈಭವದಿಂದ ನಡೆಯಲಿಕ್ಕೆ ಕಾರಣೀಭೂತರಾದವರಲ್ಲಿ ಓರ್ವರಾಗಿರುವಂತಹ ಈ ವರ್ಷದ ಸಂಚಾಲಕರಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಮೇಶ್ ಕೋಡಿಬೈಲ್ರವರಿಗೆ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವದ ಅಧ್ಯಕ್ಷರು ಶಾಲು ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ವೆಂಕಟರಮಣ ಕಡಬರವರು ಕಡಬ ತಾಲೂಕಿನ ಇಡೀ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಜೋಡಿಸುವವರು ಸ್ವಾಗತ ಸಮಿತಿಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ತಮಗೆ ಕೂಡ ಶಾಲು ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಮತ್ತೊಮ್ಮೆ ಅಧ್ಯಕ್ಷರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಹಿಂದವಿ ಸಾಮ್ರಾಜ್ಯೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಗೌರವಾನ್ವಿತ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಇವರ ದಿವ್ಯ ಹಸ್ತದಲ್ಲಿ ಲೋಕಾರ್ಪಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಬೇಕಾಗಿ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಇವರ ದಿವ್ಯ ಹಸ್ತದಲ್ಲಿ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪರಮ ಪವಿತ್ರವಾದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು 3ನೇ ವರ್ಷದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಾಡಿನ ಸಮಸ್ತ ಹಿಂದೂ ಬಂಧುಗಳ ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವವನ್ನು ಮಾಡುವ ಮೂಲಕ ತೃತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಭೂತು ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಮಾಡಲು ಪರಮ ಪೂಜ್ಯ ಸ್ವಾಮೀಜಿಗಳಾಗಿರುವಂತಹ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ದಿವ್ಯ ಹಸ್ತದಲ್ಲಿ ಸೇರಿರುವ ಸಮಸ್ತ ಹಿಂದೂ ಬಂಧುಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಗಿದೆ. ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ಶುಭಾಶೀರ್ವಾದಗಳೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ಸೇರಿರುವಂಥ ಎಲ್ಲ ಭಗವದ್ ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಗಿದೆ. ನವೆಂಬರ್ 29-30ನೇ ತಾರೀಕಿಗೆ ನಡೆಯುವಂತಹ 2 ದಿವಸಗಳ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಕಾರ್ಯಾಲಯದ ಪದಾಧಿಕಾರಿಗಳಲ್ಲಿ ಇಲ್ಲಿನ ಆಮಂತ್ರಣ ಪತ್ರಿಕೆಯನ್ನು ವೇದಿಕೆಯಲ್ಲಿರುವ ಎಲ್ಲ ಹಿಂದೂ ಬಂಧುಗಳಿಗೆ ಹಸ್ತಾಂತರ ಮಾಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮುಂದೆ ಇನ್ನು ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಕ್ಷೇತ್ರ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ.
ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪುತ್ತೂರು ಸಾನ್ನಿಧ್ಯದ ದೇವರಿಗೂ ನಮಸ್ಕರಿಸುತ್ತಾ, ಸೇರಿದಂತಹ ಎಲ್ಲ ಬಂಧುಗಳೇ, ಇಂದು ಬಹಳ ಪವಿತ್ರವಾದಂತಹ ದಿನ. ಯಾಕಂದರೆ ಭಗವಂತನ ಕಲ್ಯಾಣೋತ್ಸವದ ವಿವಾಹ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ ನಮಗೆಲ್ಲರಿಗೂ ಒದಗಿದೆ. ನಾವು ಸಂಸಾರಿಕವಾಗಿ ವಿವಾಹ ಪತ್ರಿಕೆಗಳನ್ನು ಹಂಚುವುದೆಲ್ಲ ಇದೆ, ಸಂಭ್ರಮ ಪಡುವುದಿದೆ. ಆದರೆ ಇದೊಂದು ವಿಶೇಷವಾದಂತಹ ಒಂದು ತಾತ್ಕಾಲಿಕವಾಗಿ ಭಗವಂತನಿಗೆ ನಾವೆಲ್ಲರೂ ಪೋಷಕರಂತೆ ಈ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಸುಸಂದರ್ಭ, ಸೌಭಾಗ್ಯ, ಸುಯೋಗ ನಮಗೆಲ್ಲರಿಗೂ ಬಂದೊದಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದಕ್ಕಾಗಿ ಭಗವಂತನಿಗೆ ಪ್ರತ್ಯೇಕವಾದ ಅಭಿನಂದನೆಗಳ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಲ್ಯಾಣೋತ್ಸವದ ಪುತ್ತಿಲ ಅರುಣಣ್ಣನ ಒಂದು ನೇತೃತ್ವ 3ನೇ ವರ್ಷದ ಈ ಸಮಾರಂಭ. ಅವರೊಂದಿಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಮಿತಿ, ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕಂದರೆ ಈ ಕಲ್ಯಾಣೋತ್ಸವದ ಸಮಿತಿಯ ಗೌರವಾಧ್ಯಕ್ಷರಾಗಿ ನರಸಿಂಹಣ್ಣ ನಮ್ಮೊಟ್ಟಿಗಿದ್ದಾರೆ. ಬಹುಶಃ ನಾವು ಕಾಲೇಜಲ್ಲಿ ತುಂಬ ಒಟ್ಟಿಗೆ ಇದು ಆ ವಿದ್ಯೆಯನ್ನು ಕಲಿತವರು. ಅವರು ಇಂದು ಈ ಕಲ್ಯಾಣೋತ್ಸವದ ಗೌರವಾಧ್ಯಕ್ಷತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇನ್ನೊಂದಷ್ಟು ಸಂತೋಷವಾಗ್ತಾ ಇದೆ. ಹಾಗೆ ಅವರೊಂದಿಗೆ ಅರುಣಣ್ಣ ಎಲ್ಲರ ಬಗ್ಗೆ ಅದನ್ನು ವಿವರಿಸಿದರು. ಆ ಸಮಿತಿಯ ಎಲ್ಲ ಬಂಧುಗಳನ್ನು ಇಲ್ಲಿ ಮುಂದಿಟ್ಟು ಇದೆಲ್ಲ ಒಂದು ಅವಕಾಶ. ಆದ್ದರಿಂದ ಗೌರವಾಧ್ಯಕ್ಷರೊಂದಿಗೆ ಅರುಣಣ್ಣನೊಂದಿಗೆ ಆ ಸಮಿತಿಯ ಎಲ್ಲ ಬಂಧುಗಳ ಸಮಾಗಮದಲ್ಲಿ ನಾಳಿದ್ದು ನವೆಂಬರಲ್ಲಿ ನಡೀತಿರುವಂತಹ ಈ ಶ್ರೀನಿವಾಸ ಕಲ್ಯಾಣೋತ್ಸವ, ಹಾಗೆ ಇನ್ನೊಂದು ಆದರ್ಶವಾದಂತಹ ಸಾಮೂಹಿಕ ವಿವಾಹ, ಈ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ, ಯಶಸ್ಸನ್ನು ಕಾಣಲಿ ಅಂತ ನಾನು ಪ್ರಥಮವಾಗಿ ಹಾರೈಸ್ತಾ, ಮಹಾಭಾರತದಲ್ಲಿ ಒಂದು ಕಡೆ ಯಕ್ಷ ಪ್ರಶ್ನೆ ನಮಗೆಲ್ಲರೂ ಗೊತ್ತಿದೆ. ಧರ್ಮರಾಯನಲ್ಲಿ ಯಕ್ಷನು ಪ್ರಶ್ನಿಸುವಂಥ ಸಂದರ್ಭ. ಅಲ್ಲಿ ಯಕ್ಷ ಧರ್ಮರಾಯನಲ್ಲಿ ಕೇಳ್ತಾನಂತೆ, ಸನಾತನ ಧರ್ಮ ಅಂದರೆ ಏನು ಅಂತ. ಆವಾಗ ಧರ್ಮರಾಯ ಕೊಟ್ಟಂತಹ ಉತ್ತರ ಏನಂದರೆ, ಭಗವಂತನನ್ನು ಅಂದರೆ ಕರಿಸುವುದು, ಸಂತುಷ್ಟಗೊಳಿಸುವುದು ಅಂತ. ಭಗವಂತನನ್ನು ಸಂತುಷ್ಟಗೊಳಿಸುವುದೇ ನಮ್ಮ ಸನಾತನ ಧರ್ಮ ಅಂತ ಹೇಳ್ತಾನಂತೆ. ಅಂದರೆ ನಾವೀಗ ನಮಗೆಲ್ಲರೂ ಗೊತ್ತಿದೆ, ನಮ್ಮ ಭಾರತ ಅಂದರೆ ವಿಶ್ವಗುರು ಅಂತ ಎಲ್ಲರೂ ಕೊಂಡಾಡ್ತಾರೆ. ನಮ್ಮ ಮನೆಯಲ್ಲಿ ದೇವರ ಕೋಣೆ ಇದೆ ಒಂದು ಪ್ರತ್ಯೇಕವಾಗಿ. ಹಾಗೆ ಜಗತ್ತಿನ ಒಂದು ದೇವರ ಕೋಣೆ ಇದ್ದರೆ ಅದು ನಮ್ಮ ಭಾರತ ದೇಶ. ಯಾಕಂದರೆ ಇಲ್ಲಿ ಆಧ್ಯಾತ್ಮಿಕವಾದಂತಹ ತಳಹ ಇದೆ. ನಮ್ಮ ಬದುಕನ್ನು ಶ್ರೇಯಸ್ಸಿನ ಕಡೆಗೆ ಹೇಗೆ ಕೊಂಡು ಹೋಗ್ಬೋದು, ಮೊದಲು ಭಗವಂತ, ಆಮೇಲೆ ನಮ್ಮದೆಲ್ಲ. ಅದನ್ನು ಆಧ್ಯಾತ್ಮಿಕತೆಯನ್ನು, ಧಾರ್ಮಿಕತೆಯನ್ನು ಮುಂದಿಟ್ಟುಕೊಂಡು ನಾವು ಮುಂದೆ ಸಾಗುವಂಥವರು. ಅದಕ್ಕಾಗಿ ನಾವು ಯಾವುದೇ ಸಂಘಟನೆ ಇರಲಿ, ಯಾವುದೇ ಸಂಸ್ಥೆಗಳಿರಲಿ, ಅಲ್ಲಿ ಆಧ್ಯಾತ್ಮಿಕ ತಳಹದಿ ಇದ್ದಾಗ ಅದು ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿದೆ ಅಂತ. ಇವತ್ತು ನಾವೆಲ್ಲರೂ ಸೇರಿಕೊಂಡಿದ್ದೇವೆ, ಬೇರೆ ಬೇರೆ ಸಂಘಟನೆಯವರಿದ್ದೀರಿ. ಆದರೆ ಹರಿಯುವಂಥ ನದಿಗಳೆಲ್ಲ ಬೇರೆ ಬೇರೆ ಇದೆ, ಸೇರುವುದೆಲ್ಲ ಸಮುದ್ರಕ್ಕೆ. ಹಾಗೆ ನಮ್ಮ ಎಲ್ಲ ಸಂಘಟನೆಗಳು, ನಮ್ಮ ಮೂಲ ಉದ್ದೇಶ ನಮ್ಮ ಧರ್ಮವನ್ನು ರಕ್ಷಿಸುವಂತಹದ್ದು, ನಮ್ಮ ಸಂಸ್ಕೃತಿಯನ್ನು ಪೋಷಿಸಿ ಬೆಳೆಸುವಂಥದ್ದು ನಮ್ಮೆಲ್ಲ ಕರ್ತವ್ಯ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ, ಈಗ ಕಲಿಯುಗದಲ್ಲಿ ನಾವೆಲ್ಲರೂ ಇದ್ದೇವೆ. ಕಲಿಯುಗದಲ್ಲಿ ಭಗವಂತ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ತನ್ನ ಲೀಲಾ ವಿನೋದಗಳನ್ನೆಲ್ಲ ನಮ್ಮ ಮುಂದಿಟ್ಟು, ಆ ಮೂಲಕ ತಿರುಮಲದಲ್ಲಿ ಸ್ಥಿರವಾಗಿ ನಿಂತಹ ದೇವರ ಶ್ರೀನಿವಾಸ ಕಲ್ಯಾಣೋತ್ಸವದ ಕಥಾವಸ್ತುದು. ಅಂತಹ ಭಗವಂತನ ಈ ಒಂದು ಕಲ್ಯಾಣೋತ್ಸವ, ಅದರಲ್ಲಿ ನಾವೆಲ್ಲರೂ ಭಾಗವಹಿಸುವಂಥದ್ದು. ಹೇಳ್ತಾರೆ ನೋಡಿ, ಕಾಯ ವಾಚ ಮನಸ ಅಂತ, ಭಕ್ತಿಯ ಮೂಲಕ ಅಂತ. ಭಕ್ತಿಯಿಂದಲೇ ಮುಕ್ತಿ ಪ್ರಾಪ್ತಿ ಅಂತ ಹೇಳ್ತಾರೆ. ಕಾಯಿಕ ಕರ್ಮ
ವಾಚಿಕ ಕರ್ಮ, ಮಾನಸ ಕರ್ಮ ಅಂತ. ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಆ ಪೂಜಾದಿಗಳನ್ನೆಲ್ಲ ಮಾಡುವಾಗ ಅದು ಕಾಯಿಕ ಕರ್ಮಕ್ಕೆ ಸೇರ್ತದೆ. ಹಾಗೆ ಅಲ್ಲಿ ನಡೆಯುವಂತಹ ಭಜನೆ ಇರಲಿ, ಮಂತ್ರ ಉದ್ಘೋಷಣೆ ಇರಲಿ, ಅವೆಲ್ಲ ವಾಚಿಕ ಕರ್ಮಕ್ಕೆ ಸೇರ್ತದೆ. ಆದರೆ ಇದನ್ನು ಎರಡನ್ನು ಬಿಟ್ಟು ನಾವು ಮಾನಸ ಪೂಜೆ, ಅದು ಶ್ರೇಷ್ಠವಾದಂಥದ್ದು. ಮಾನಸಿಕವಾಗಿ ನಾವು ಆ ಮಾನಸ ಪೂಜೆ, ಅದು ಶ್ರೇಷ್ಠವಾದಂಥದ್ದು. ಇದ್ಯಾವುದು ಬೇಡ ಅಲ್ಲಿ ಭಗವಂತನಿಗೆ, ಆ ಮೂಲಕ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಹೀಗೆ ಭಕ್ತಿಯಲ್ಲಿ ನಾನಾ ವಿಧ ಇರ್ತದೆ, ನವವಿಧ ಭಕ್ತಿ ಅಂತಲೂ ಹೇಳ್ತೇವೆ. ಆದ್ದರಿಂದ ನಮ್ಮ ಶ್ರೇಯಸ್ಸನ್ನು ನಾವು ಕಾಣಬೇಕು. ಸಾರ್ಥಕ ಜೀವನ ಅಂತ ನಮ್ಮ ನರಜನ್ಮ ಅಂದರೆ ಅದು ಸಾರ್ಥಕ ಯಾವುದಂದರೆ ಭಗವಂತನ ಸಾಕ್ಷಾತ್ಕಾರ. ಅದು ಉದ್ದೇಶವೇ ಭಗವಂತನ ಸಾಕ್ಷಾತ್ಕಾರ ಮಾಡಬೇಕು ಅನ್ನುವಂತಹ ನೆಲೆಯಲ್ಲಿ ಆ ಒಂದಿಗೆ ಭಗವಂತನ ಆ ಆಧ್ಯಾತ್ಮಿಕ ಆ ತಳಪಾಯವನ್ನು ಇಟ್ಟುಕೊಂಡು ಕೌಸಲ್ಯಾದೇವಿ ಹತ್ರ ರಾಮದೇವರು ವನವಾಸಕ್ಕೆ ಹೋಗುವಾಗ ಹತ್ತಿರ ಬಂದು ಹೇಳ್ತಾರಂತೆ, ನನಗೆ ಆಶೀರ್ವಾದ ಮಾಡಬೇಕು ಅಂತ. ಆವಾಗ ಕೌಸಲ್ಯಾದೇವಿ ಹೇಳಿದಂತಹ ಮಾತು ಏನಂದರೆ, ಧರ್ಮೋ ರಕ್ಷತಿ ರಕ್ಷಿತಃ, ನೀನು ಯಾವ ಧರ್ಮವನ್ನು ಪರಿಪಾಲಿಸ್ತಾ ಇದ್ದೀಯೋ ಅದೇ ಧರ್ಮ ನಿನ್ನನ್ನು ರಕ್ಷಿಸಲಿ ಅಂತ ಅಲ್ಲಿ ಅನುಗ್ರಹ ಮಾಡ್ತಾಳಂತೆ ಆ ಕೌಸಲ್ಯ ಮಾತೆ. ಆದ್ದರಿಂದ ಇಂದು ನಾವೆಲ್ಲ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಒಂದಷ್ಟು ಗೊಂದಲಗಳು, ಗಲಾಟೆಗಳು. ಈ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಅದನ್ನು ಎದುರಿಸ್ತಾ ಇದ್ದೇವೆ. ಇವೆಲ್ಲ ದೂರವಾಗಬೇಕಿದ್ರೆ ಆ ಭಗವಂತನ ಆ ತತ್ವವನ್ನು ನಾವು ಮನಗಾಣಬೇಕು. ಆ ಧಾರ್ಮಿಕ ಚಿಂತನೆಯಲ್ಲಿ ನಾವು ಧಾರ್ಮಿಕ ಜೀವನ ಮಾಡಿದರೆ ಸಾಕು, ಅದೇ ನಾವು ಧರ್ಮವನ್ನು ರಕ್ಷಿಸಿದಂತೆ ಅಂತ. ಆದ್ದರಿಂದ ಒಂದು ಈ ನಿಟ್ಟಿನಲ್ಲಿ ನಾವೆಲ್ಲ ಈ ಭಕ್ತಿಯ ಮಾರ್ಗದಲ್ಲಿ ಮುಂದಡಿದಾಗ ಒಳ್ಳೆಯ ಜೀವನವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಅಂತ. ಆವಾಗಲೇ ಅರುಣಣ್ಣ ಸಮಾಜದಲ್ಲಿ ಆಗುವಂಥ ನಮಗೆಲ್ಲರಿಗೂ ಗೊತ್ತಿದೆ, ಈ ದುರಂತಗಳು, ಅವಘಡಗಳು, ಬೇಡದನ್ನೆಲ್ಲ ಕೇಳ್ತೇವೆ, ಎಲ್ಲವನ್ನ ನೋಡ್ತಾ ಇದ್ದೇವೆ. ಇದೆಲ್ಲ ದೂರವಾಗಬೇಕು. ಒಂದು ಕಡೆ ಹೇಳ್ತಾರೆ ಅಂದರೆ ನಮ್ಮ ಜೀವನ ಹೇಗೆ ಅಂತ ಒಂದು ವಾಸ್ತವ ಅಂತ ಹೇಳ್ತೇವೆ. ಒಬ್ಬರು ಗುರುಗಳು ಹೋಗ್ತಾ ಇರಬೇಕಿದ್ರೆ ತಮ್ಮ ಶಿಷ್ಯಂದಿರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಂತೆ. ಹೋಗುವಾಗ ಶಿಷ್ಯಂದರು ಹೇಳ್ತಾರಂತೆ, ನಮಗೆಲ್ಲ ನೀವು ಧರ್ಮ ಬೋಧನೆ ಮಾಡ್ತಾ ಇದ್ದೀರಿ, ಆದರೆ ಇನ್ನಷ್ಟು ನಿಮ್ಮಿಂದ ಆ ಧರ್ಮ ಉಪದೇಶವನ್ನು ಕೇಳಬೇಕು ಅಂತ ಆಗ್ತಾ ಇದೆ ಅಂತ ಹೇಳುವಾಗ ಗುರುಗಳು ಹೇಳ್ತಾರಂತೆ, ನಾನು ಹೇಳೋದೆಲ್ಲ ಹೇಳ್ತಾ ಇದ್ದೇನೆ, ಆದರೆ ನನ್ನ ಮರಣ ಕಾಲದಲ್ಲಿ ನೀವು ನನ್ನ ಮರಣ ಆ ಸ್ಥಿತಿಯಲ್ಲಿ ನಾನು ಎರಡೂ ಕೈಗಳನ್ನು ನೀವು ನೋಡಬೇಕು ಅಂತ ಹೇಳ್ತಾರಂತೆ. ಹೀಗೆ ಸಮಯ ಎಲ್ಲ ಕಳೆದ ಮೇಲೆ ಕೊನೆಗೆ ಆ ಮರಣ ಸಮೀಪವಾಗುವಂಥ ಸಂದರ್ಭದಲ್ಲಿ ಎರಡೂ ಕೈಗಳು ಮುಷ್ಟಿಯಾಗಿದ್ದವು. ಆ ಹೊತ್ತಿನಲ್ಲಿ ಗುರುಗಳು ಹೇಳಿದಂಥದ್ದು ನೆನಪಾಯಿತು ಶಿಷ್ಯಂದಿರಿಗೆ. ಗುರುಗಳ ಕೈಯನ್ನು ತೆಗಿತಾರಂತೆ. ಒಂದು ಕೈಯನ್ನು ತೆಗೆದಾಗ ಅಲ್ಲೊಂದು ಬರೆದಿತ್ತಂತೆ ಕೈಯಲ್ಲಿ, ನಾನು ಬರೀ ಮಣ್ಣು ಅಂತ ಬರೆದಿದ್ದಂತೆ, ಅಂದರೆ ನಾನೇನಲ್ಲ ಅನ್ನುವಂಥದ್ದು. ಹಾಗೆ ಇನ್ನೊಂದು ಕೈಯನ್ನು ಓಪನ್ ಮಾಡುವಾಗ, ಬಿಡಿಸುವಾಗ ಅಲ್ಲಿ ಬರೆದಿತ್ತು, ನಾನು ಜಗತ್ತನ್ನೇ ಪರಿವರ್ತಿಸಬಲ್ಲೆ ಅನ್ನುವಂಥ ಮಾತು ಬರೆದಿತ್ತು ಅಲ್ಲಿ. ಅಂದರೆ ನಾವು ಸಾಧನೆ ಮಾಡಿದರೆ ಏನು ಸಾಧಿಸಬಲ್ಲೆವು ಅನ್ನುವಂಥದ್ದಕ್ಕೆ ಬಹುಶಃ ನನಗಿಲ್ಲಿ ಅದು ಯಾಕೆ ಹೊಳೀತಂದರೆ, ಬಹುಶಃ ಅರುಣಣ್ಣನ ಒಂದು ನೇತೃತ್ವದಲ್ಲಿ ಇಂದು ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಗತಿಯಲ್ಲಿ ಹೋಗಬೇಕು ಅನ್ನುವಂತಹ ಅವರ ಛಲ, ಅವರ ಸಾಧನೆ, ನಮ್ಮ ಧರ್ಮವನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಸಮಾಜಕ್ಕೆ ತ್ಯಾಗ ಮಾಡಿಕೊಂಡು ಅವರೊಂದಿಗೆ ಎಲ್ಲ ಬಂಧುಗಳು ನೀವೆಲ್ಲರೂ ಸೇರಿಕೊಂಡಿದ್ದೀರಿ. ಅಂದರೆ ನಾವು ಆ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ಸಾಧನೆ ನಮ್ಮಲ್ಲಿ ಇದೆ, ಆ ಸಾಮರ್ಥ್ಯ ಇದೆ, ಮನಸ್ಸು ಬೇಕಷ್ಟೇ. ನಮ್ಮ ಪ್ರಯತ್ನ, ಭಗವಂತನ ಅನುಗ್ರಹ ಎರಡೂ ಸೇರಿದಾಗ ಖಂಡಿತವಾಗಿಯೂ ಯಶಸ್ಸಾಗ್ತದೆ. ಬಹುಶಃ ನಮ್ಮ ಹಿಂದೂ ಸಮಾಜಕ್ಕೆ ಯಾವುದೇ ಅವನತಿ ಇಲ್ಲ, ಅದು ಹಾಗೆ ಕಾಣ್ತದಷ್ಟೇ. ಒಂದು ಹಿಂದೂ ಸಮಾಜಕ್ಕೆ ಯಾವುದೇ ಅವನತಿ ಇಲ್ಲ. ನಮಗೆ ಕಣ್ಣಿಗೆ ಕಾಣುವಂಥ ವೃಕ್ಷ, ಅಶ್ವತ್ಥ ವೃಕ್ಷವನ್ನು ನಾವೆಲ್ಲ ನೋಡ್ತೇವೆ ನೋಡಿ. ಹಿಂದೆ ಮೊಘಲರ ಕಾಲದಲ್ಲಿ ಆ ಒಬ್ಬ ರಾಜ ಹೇಳ್ತಾನಂತೆ, ಹಿಂದೂಗಳದನ್ನೆಲ್ಲ ಪೂಜಿಸ್ತಾ ಇದ್ದಾರೆ, ಅದನ್ನು ಬುಡ ಸಮೇತವಾಗಿ ಕಡೀರಿ ಅಂತ ಹೇಳಿದಾಗ ಯಾರು ಮಾತಾಡಲಿಲ್ಲ. ಆದರೆ ಆ ಮರ ಕಡ್ದಾದ್ಮೇಲೆ ಒಂದಷ್ಟು ಅದನ್ನು ಚಿಗುರು ಕೂಡ ಬರಬಾರ್ದು ಅಂತ ಹೇಳಿ ಅದಕ್ಕೆ ಸೀಸವನ್ನು ಕೂಡ ಹೋಯ್ತಾನಂತೆ, ಬರಬಾರ್ದು ಚಿಗುರು ಅಂತ. ಆದರೆ ಒಂದಷ್ಟು ಸಮಯ ಕಳೆದ ಮೇಲೆ 2 ಕಿಲೋಮೀಟರ್ ದೂರದಲ್ಲಿ ತನ್ನ ಚಿಗುರನ್ನು ಬಿಟ್ಟು ನಾನು ಇಲ್ಲಿದ್ದೇನೆ ಅಂತ ತನ್ನ ಅಸ್ತಿತ್ವವನ್ನು ತೋರಿಸ್ತದಂತೆ ಆ ಮರ. ಹಾಗೆ ನಮ್ಮ ಹಿಂದೂ ಧರ್ಮ ಕೂಡ ಅದಕ್ಕೆ ಅವನತಿ ಖಂಡಿತ ಇಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರ್ತದೆ. ಮರಕ್ಕೆ ಬಂದಣಿಕೆ ಬರ್ತದೆ ನೋಡಿ,
ಆ ಬಂದಣಿಕೆ ಬಂದರೆ ಸ್ವಲ್ಪ ಮರ ಕುಗ್ಗಿ ಹೋಗ್ತದೆ. ಆ ಬಂದಣಿಕೆ ಬಾರದ ಹಾಗೆ ಅದನ್ನು ಜಾಗೃತಿ ಮಾಡೋದು, ಅದು ತೆಗೆಯುವಂಥ ಕೆಲಸ ನಾವು ಮಾಡಬೇಕು. ಹಾಗೆ ಸಮಾಜದಲ್ಲಿ ಬರುವಂತಹ ಸಾಮಾಜಿಕವಾದಂತಹ ತೊಂದರೆಗಳು ನಮಗೆ ಬಂದಾಗ, ಬಂದಣಿಕೆಯಾಗಿ ಬಂದಾಗ, ಹೀಗೆ ಅಣ್ಣನವರಂತಹ ಹಾಗೆ ನಮ್ಮ ಹಿಂದೂ ಸಂಘಟನೆಗಳ ಮೂಲಕ ಅದನ್ನು ದೂರೀಕರಿಸುವಂಥ ಕೆಲಸ ನಮ್ಮೆಲ್ಲರದ್ದಾಗಬೇಕು. ಅದಕ್ಕಾಗಿ ಬಹುಶಃ ಇಂದು ಈ ಕಲ್ಯಾಣೋತ್ಸವದ ವಿವಾಹ ಸಂದರ್ಭಕ್ಕೆ ನಮ್ಮ ಹಿಂದೂ ಬಾಂಧವರೆಲ್ಲ ಇಷ್ಟು ಮಂದಿ, ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿದ್ದೀರಿ. ಬಹುಶಃ ಇದು ನಮ್ಮ ಹಿಂದುತ್ವಕ್ಕೆ ಯಾವಾಗಲೂ ಅದು ನಾಶ ಇಲ್ಲ ಅಂತ ಹೇಳಲಿಕ್ಕೆ ಬಹುಶಃ ಈ ಒಂದು ಸಭೆಯ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆದ್ದರಿಂದ ನಾವು ಸೇರಿದವರೆಲ್ಲರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲರೂ ಒಂದೊಂದು ಕಂಬಗಳು, ಆಧಾರ ಸ್ತಂಭ, ಅದೆಲ್ಲ ಗಟ್ಟಿಯಾಗಿದ್ದರೆ ಆ ಹಿಂದುತ್ವ, ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ, ಉಳಿಯುತ್ತದೆ ಅಂತ ಹೇಳಿಕೊಂಡು ಇನ್ನು ಮಾತಾಡುವರಿದ್ದಾರೆ. ಮುಂದಿನ ಕೈಂಕರ್ಯ ಸುಗಮವಾಗಿ ಸಾಗಲಿ. ನಾವೆಲ್ಲ ಇಲ್ಲಿ ಕಾಣ್ತೇವೆ. ಪುತ್ತೂರು ಅಂದರೆ ನನಗೆ ತುಂಬ ಪ್ರೀತಿ. ಅಂದರೆ ಎಲ್ಲರಲ್ಲೂ ಒಂದು ರೀತಿಯ ಆ ಬಾಂಧವ್ಯ, ಆ ಪ್ರೀತಿ, ಯಾವುದೇ ಅಹಮಿಲ್ಲ ನೋಡಿ. ಒಂದು ಮರದ ಎಲೆಗಳೆಲ್ಲ ಹೇಳ್ತವಂತೆ, ಗಾಳಿ ಬೀಸ್ತಾ ಇದೆ, ಗಾಳಿಯನ್ನು ಕಂಡು ಓ ಗಾಳಿ ನೀನು ಹೇಗಿದ್ಯಾ ಅಂತ ಒಂದು ಅಧಿಕಾರದಲ್ಲಿ, ಅಹಂಕಾರದಲ್ಲಿ ಕೇಳ್ತದಂತೆ. ನೋಡು, ನಾವು ಬಂದವರಿಗೆಲ್ಲ ನೆರಳು ಕೊಡ್ತೇವೆ, ನೀನೊಂದು ಕೆಲಸ ಮಾಡಬೇಕು, ನೀನೆಲ್ಲ ಊರಲ್ಲೆಲ್ಲ ಸುತ್ತಾಕ್ತಿಯಲ್ವಾ ಗಾಳಿ, ಆದ್ದರಿಂದ ನಮ್ಮ ಈ ಉಪಕಾರವನ್ನು ನೀನು ಎಲ್ರಿಗೂ ಹೇಳ್ಕೊಂಡು ಬರಬೇಕು ಅಂತ ಹೇಳ್ತದಂತೆ. ಆವಾಗ ಆ ಹೊತ್ತಿನಲ್ಲಿ ಕೆಳಗಿದ್ದ ಒಂದು ಶಬ್ದ ಆಗ್ತದಂತೆ. ಏನಂದರೆ ಆ ಮೂಲ ಬೇರೆ ಇದೆ ನೋಡಿ, ಅದು ಹೇಳ್ತದೆ, ನಾನು ಬೆಳಕು ಕಾಣಲಿಲ್ಲ, ಗಾಳಿ ಕಾಣಲಿಲ್ಲ, ಆದರೆ ನೀವೆಲ್ಲ ನಿಂತದ್ದು ನನ್ನ ಬಲದಲ್ಲಿ ಅಂತ ಅಲ್ಲಿಂದ ಶಬ್ದ ಕೇಳ್ತದಂತೆ. ಯಾಕಂದರೆ ಆ ಮೂಲ ತಾಯಿ ಬೇರು ಅಂತ ಹೇಳ್ತೇವೆ ನೋಡಿ, ಅದು ನಮ್ಮ ಆ ಹಿಂದುತ್ವ. ಅಂದರೆ ಅಲ್ಲಿ ಯಾವುದೇ ಅಹಮಿಲ್ಲದಕ್ಕೆ ಮೂಲ ಸಂಸ್ಕೃತಿ, ಆ ಮೂಲ ಸನಾತನ ಧರ್ಮ ಯಾವಾಗ ಗಟ್ಟಿಯಾಗಿರ್ತದೋ ಆವಾಗ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಳ್ತಾ, ಯಾವುದೇ ಅಹಂಕಾರ ಮಮಕಾರ ಎಲ್ಲಿ ದೂರವಾಗಿರ್ತದೋ ಅಲ್ಲೆಲ್ಲ ಶ್ರೇಯಸ್ಸನ್ನು ನಾವು ಕಾಣ್ತೇವೆ ಅಂತ ಹೇಳಿಕೊಳ್ಳುವುದಕ್ಕೆ ಇಲ್ಲಿಯ ಒಂದು ಪುತ್ತಿಲ ನಮ್ಮ ಸಂಘಟನೆ ಸಾಕ್ಷಿ ಅಂತ ಹೇಳಿಕೊಳ್ಳುತ್ತಾ, ಮುಂದೆಯೂ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಾವು ಭಗವಂತನ ದೈವಿಕ ದಂಪತಿಗಳ ವಿವಾಹವನ್ನು ಮಾಡ್ತೇವೆ. ಅದರಲ್ಲೂ ಒಂದು ತಾತ್ವಿಕವಾದ ಒಳಾರ್ಥವನ್ನು ಕೂಡ ನಾವು ನೋಡಬಹುದು. ಒಂದಷ್ಟು ಹೊತ್ತು ಇಡೀ ದಿವಸ ಅಲ್ಲಿ ನಡೀತಾ ಇದೆ ನೋಡಿ, ಆ ಕಾರ್ಯಕ್ರಮ ನಡೀತಾ ಇದೆ. ಒಂದಷ್ಟು ನಮಗೆ ಏಕಾಗ್ರತೆಯನ್ನು ನಾವು ಅಲ್ಲಿ ಅನುಭವಿಸ್ಬೋದು. ಏಕಾಗ್ರತೆಯ ಮೂಲಕ ನಮಗೆ ಜ್ಞಾನ ಸಂಪತ್ತು ಅಲ್ಲಿ ಲಭ್ಯವಾಗ್ತದೆ. ಅದೇ ರೀತಿ ಆ ಒಂದು ಸಂದರ್ಭ, ಅದರಲ್ಲಿ ತಾತ್ವಿಕವಾದ ಅಂತರಾರ್ಥವನ್ನು ನಾವು ಮನಗಂಡ್ರೆ, ಒಂದು ದೇವತ್ವ, ಭಗವಂತ ಅಂದರೆ ಒಬ್ಬ ಮಾಲೀಕ ಅಂತ, ಯಜಮಾನ. ಆ ಯಜಮಾನ ಅವನು ಪರಮಾತ್ಮ ಸಂಪೂರ್ಣ, ನಾವೆಲ್ಲ ಜೀವಾತ್ಮರು. ಪರಮಾತ್ಮ ಜೀವಾತ್ಮರು ಬೇರೆ ಆಗಬಾರ್ದು. ನಾವು ರಾಮಾಯಣದಲ್ಲಿ ನೋಡ್ತೇವೆ ಸೀತೆ ಮತ್ತು ರಾಮನನ್ನು. ನಮಗೆ ಕಣ್ಣಿಗೆ ಕಾಣುವಾಗ ನಾವೆಲ್ಲ ಎಷ್ಟು ಕಷ್ಟ, ಅವರಿಗೆ ಹೇಗೆಲ್ಲ ಕಷ್ಟಪಟ್ಟರು, ಹಾಗೆಲ್ಲ ಆಗಬೇಕಿತ್ತಾ ಅಂತ ನಮಗೆ ಯೋಚನೆ ಆಗ್ತದೆ. ಆದರೆ ಅವರಿಗೆ ಏನೂ ಇಲ್ಲ, ಕಷ್ಟವಿಲ್ಲ, ದುಃಖವೂ ಇಲ್ಲ, ಯಾವುದಿಲ್ಲ. ಸಮಾಜದಲ್ಲಿ ಹೀಗೆ ಆಗ್ತದೆ ಅನ್ನುವಂಥ ಒಂದು ತೋರಿಸ್ಬೇಕಲ್ಲ, ಅದನ್ನು ನಾವು ರಾಮಾಯಣದಲ್ಲಿ ಕಾಣ್ತೇವೆ. ಹಾಗೆ ಆ ಸೀತೆಗೆ ಬಂದಂತಹ ಮೋಹ ನೋಡಿ, ಜಿಂಕೆಯನ್ನು ವಶಪಡಿಸಿಕೊಳ್ಬೇಕು ಬರುವಂತಹ ಮೋಹ, ಹೀಗೆ ನೋಡುವಾಗ ಖಂಡಿತ ಸೀತೆಗೆ ಆ ವ್ಯಾಮೋಹ ಇಲ್ಲ. ಆದರೆ ನಮಗೆ ಅದನ್ನು ನೋಡುವಾಗ, ಸಾಮಾಜಿಕವಾಗಿ ನಮಗೆ ಅದು ಕಾಣುವಾಗ ನಮಗೂ ಬಾಹ್ಯದ ಮೋಹಗಳು, ಪ್ರಾಪಂಚಿಕವಾದಂತಹ ಆ ಆಕರ್ಷಣೆಗಳು, ಅದನ್ನು ನಾವು ಅನುಭವಿಸ್ತೇವೆ. ಆ ಜೀವಾತ್ಮ ಅಂತ ನಾವು ಹೇಳ್ತೇವೆ. ಹಾಗೆ ರಾವಣನ ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಬಾಹ್ಯಕ್ಕೆ. ಆದ್ದರಿಂದ ಅಲ್ಲಿ ಸಂಸಾರ ಎಲ್ಲ ಅಲ್ಲೋಲ ಕಲ್ಲೋಲವಾಯಿತು. ಆದ್ದರಿಂದ ನಾವು ಜೀವಾತ್ಮರು ಪರಮಾತ್ಮನಿಂದ ಬೇರೆಯಾಗದಂತೆ ನಮ್ಮ ಅಂತರಂಗದಲ್ಲಿ ನಾವು ತಿಳುವಳಿಕೆಯನ್ನು ಮನದಟ್ಟು ಮಾಡಿಕೊಂಡು, ಅಲ್ಲಿ ಹನುಮಂತ ಹೇಗೆ ಸಹಕಾರಿ ಆಗ್ತಾನೋ ಸೀತೆ ಮತ್ತು ರಾಮನನ್ನು ಸೇರಿಸುವಲ್ಲಿ ಅವನು ಗುರುವಾಗಿ ಅಲ್ಲಿ ಹೇಗೆ ನಮಗೆ ಕಂಡು ಬರ್ತಾನೋ, ಹಾಗೇ ನಮ್ಮ ಜೀವನದಲ್ಲೂ ಕೂಡ ಗುರುಗಳನ್ನು, ಮಾರ್ಗದರ್ಶಕರನ್ನು ಇಟ್ಟುಕೊಂಡು, ಅದು ಇಲ್ಲದಿದ್ದರೂ ಕೂಡ ನಮ್ಮ ತಿಳುವಳಿಕೆ, ತನ್ನರಿವೇ ತನಗೆ ಗುರು ಅಂತ ನಾವು ಹೇಳ್ತೇವಲ್ವ, ಆ ಮೂಲಕ ಯಾವುದು ಒಳಿತು ಯಾವುದು ಕೆಡುಕು ಅನ್ನುವಂಥ ಮನೋಭಾವನೆಯಲ್ಲಿ ನಾವು ಮುಂದೆ ಹೋದಾಗ ಖಂಡಿತ ನಾವು ಆ ಭಗವಂತನ
ಸಾನ್ನಿಧ್ಯದಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಯಾವಾಗಲೂ ಇದ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳಿಕೊಂಡು ಸೇರಿದ ಎಲ್ರಿಗೂ ಈ ಶ್ರೀನಿವಾಸ ಭಗವಂತ ಎಲ್ರಿಗೂ ಅನುಗ್ರಹವನ್ನು ಮಾಡಲಿ, ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ, ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ಸುಖ ಸಮೃದ್ಧಿ ಎಲ್ಲವೂ ನೆಲೆಯಾಗಲಿ, ಮುಂದೆ ಬರುವಂತಹ ಆ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ, ಸಮಾಜದ ನಮ್ಮ ಸಮಾಜಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂತಹ ಆ ಶಕ್ತಿ ಅನುಗ್ರಹ ಮಾಡಲಿ ಅಂತ ಹಾರೈಸಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಗುರುದೇವ್. ಪರಮ ಪವಿತ್ರ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಮಾಡುವ ಮೂಲಕ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಕಾಯ ವಾಚ ಮನಸ ಈ ಕೆಲಸವನ್ನು ಮಾಡಿ ಶ್ರೀ ತಿರುಮಲ ಶ್ರೀನಿವಾಸ ದೇವರ ಆಶೀರ್ವಾದ ಪಡೆಯೋಣ. ಸಮಸ್ತ ಲೋಕ ಕಲ್ಯಾಣವಾಗಲಿ, ಹಿಂದೂ ಸಮಾಜ ಇನ್ನಷ್ಟು ಸದೃಢವಾಗಲಿ ಎಂಬ ಆಶಯದೊಂದಿಗೆ ಆಶೀರ್ವಚನ ಮಾಡಿದ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ಪಾದಗಳಿಗೆ ಪ್ರಣಾಮಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ಪಾದಚರಣಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂತಹ ಹಿರಿಯರೇ, ಬಂಧುಗಳೇ, ಮಾತೆಯರೇ, ಭಗಿನಿಯರೇ, ಅರುಣ್ ಆಗಲೇ ಕಾರ್ಯಕ್ರಮದ ಈ ಒಂದು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸಂದರ್ಭದಲ್ಲಿ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ಏನು ಅಂತ ಹೇಳಿದರೆ, ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥದ್ದು ನಮಗೆ ಅಂಥೇಳಿ, ನನಗೆ ಅಂಥೇಳಿ ಎಲ್ಲಿಯೂ ಅವರು ಆ ಶಬ್ದಗಳನ್ನು ಉಪಯೋಗಿಸಲಿಲ್ಲ. ಅದಕ್ಕೆ ಪೂರಕವಾಗಿ ಮಾತಾನಂದಮಯ್ಯವರು ಕೂಡ ಆಶೀರ್ವಚನ ಮಾಡ್ತಾ ಹಿಂದುತ್ವದ ಕೆಳಗಡೆ ನಾವೆಲ್ಲ ಸೇರಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೂಡ ರವಾನಿಸಿದರು. ನಾನು ಎಂದರೆ ಅಹಂಕಾರ, ನಾವು ಎಂದರೆ ಸಮಾಜಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಂಡಂತೆ ಅಂತ ಹೇಳುವಂತಹ ಒಂದು ಶಬ್ದಾರ್ಥ ಇದೆ. ಬಂಧುಗಳೇ, ಯಾಕೆ ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, ನಮಗೆ ಇನ್ನು ಉಳಿದಂಥದ್ದು ಕೇವಲ 80 ದಿವಸಗಳು. ಸಮರೋಪಾದಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಅದಕ್ಕೆ ದೇವದುರ್ಲಭ ಕಾರ್ಯಕರ್ತರಾದ ನೀವೆಲ್ಲರೂ ಕೂಡ ಇಲ್ಲಿ ನಾನು ಎಂಬುದನ್ನು ಬಿಟ್ಟು ನಾವು ಎಂಬ ಆ ಒಂದು ನಮ್ಮದು ಅಂತ ಹೇಳಿ ಸೇರಿಕೊಂಡು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಅರುಣ್ ಕುಮಾರ್ ಆಗಲೇ ಹೇಳಿದರು, ಕೆಲವರ ಹೆಸರುಗಳನ್ನು ಬಿಟ್ಟು ಹೋಗಿರ್ಬೋದು ಅಂಥೇಳಿ. ದಯವಿಟ್ಟು ನಾನು ಅದಕ್ಕೆ ಇನ್ನೊಂದು ಶಬ್ದಗಳನ್ನು ಹೇಳ್ತೇನೆ. ಅಳೆದು ತೂಗಿ ಈ ಒಂದು ಕಾರ್ಯಕರ್ತರ ಯಾದಿಯನ್ನು ತಯಾರಿಸಿದ್ದಲ್ಲ. ಯಾರ ಹೆಸರು ಬಿಟ್ಟು ಹೋಗಿದೆ ಅವರ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ನಮ್ಮ ಹೃದಯದಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಆಗಬೇಕು. ಕಾರ್ಯಕ್ರಮದ ಯಶಸ್ವಿನ 10% ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ. ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ಬಂಧುಗಳೇ ಆಮಂತ್ರಣ ಪತ್ರಿಕೆ. ಯಾವುದೇ ನಮ್ಮ ಎಲ್ಲರ ಮದುವೆ ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರಬೇಕಾದ್ರೆ ನಾವು ಮಹತ್ವವನ್ನು ಕೊಡುವಂಥದ್ದು ಆಮಂತ್ರಣ ಪತ್ರಿಕೆಗೆ ಮತ್ತು ಊಟಕ್ಕೆ. ಆದರೆ ಆಮಂತ್ರಣ ಪತ್ರಿಕೆ ಈಗ ಅತ್ಯಂತ ಸುಂದರವಾಗಿ ಬಂದಿದೆ. ಆದ ಕಾರಣ ನನ್ನ ಭಾವನೆ ಏನು ಅಂತ ಹೇಳಿದರೆ, ಕಾರ್ಯಕ್ರಮವು ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಸುಂದರವಾಗಿ ಬರುತ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ಖ್ಯಾತ ವಕೀಲರಾದಂತಹ ನರಸಿಂಹಪ್ರಸಾದ್ ಅವರು ಸೇರಿರುವಂಥ ಎಲ್ಲ ಭಗವದ್ಭಕ್ತರಲ್ಲಿ ಮುಂದೆ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಮನೆಯ ಕಲ್ಯಾಣೋತ್ಸವ ಎನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ಕೇಳಿದ್ರಿ. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೊನೆಯದಾಗಿ ಸೇರಿರುವಂಥ ಎಲ್ಲ ಭಗವದ್ಭಕ್ತರಿಗೆ ಕೂಡ ಸಾಧ್ವಿ ಮಾತಾನಂದಮಯ್ಯ ಅವರಿಂದ ಅನುಗ್ರಹ ಪ್ರಸಾದ ನೀಡಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಪ್ರವೀಣ್ ಶೆಟ್ಟಿ ತಿಂಗಳವರು. ಆತ್ಮೀಯರೇ, 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹದ ಶುಭ ಸಂದರ್ಭದಲ್ಲಿ ಬೆಳಗಿನ ಜಾವ ಮಾತೋಬಾರ ಹತ್ತುಮನೊಡೆಯ ಶ್ರೀ ಮಾಲಿಂಗೇಶ ದೇವರ ಆಶೀರ್ವಾದವನ್ನು ಪಡೆಯುತ್ತಾ ದೇವರಿಗೆ ಪತ್ರಿಕೆಯನ್ನು ಇಟ್ಟು
ಪೂಜೆಯನ್ನು ಮಾಡಿಸಿ ತದನಂತರ ಸಾಧ್ವಿ ಶ್ರೀ 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 ಮಾತಾ ಅನ್ನಮಯ ಶ್ರೀ ಕ್ಷೇತ್ರ ಒಡಿಯೂರು ಇವರ ದಿವ್ಯ ಹಸ್ತದಿಂದ ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನು ನೀಡಿದಂತಹ ಸಾಧಿ ಸ್ವಾಮೀಜಿಯವರಿಗೆ ಅವರ ಪಾದ ಚರಣಗಳಿಗೆ ವಂದನೆ ಅರ್ಪಿಸಿದ್ದೇವೆ. ಸಾಮೂಹಿಕ ವಿವಾದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಆತ್ಮೀಯರಾದಂಥ ಖ್ಯಾತ ವಕೀಲರಾದಂಥ ನರಸಿಂಹ ಪ್ರಸಾದ್ ಅವರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮ ಯಾವ ರೀತಿ ಮೂಡಿಬರ್ತದೆ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಪುತ್ತಿಲ ಪರಿವಾರ ಸೇವಾ ಶಕ್ತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನಾಯಕರಾದಂಥ ಅರುಣಕುಮಾರ್ ಪುತ್ತಿಲ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಮಾಲಕ ಜ್ಯುವೆಲರ್ಸ್ನ ಮಾಲಕರಾದಂಥ ಸಿದ್ಧಾರ್ಥ್, ನನ್ನ ಆತ್ಮೀಯ ಮಿತ್ರರಾದಂಥ ಅರುಣಿ ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ. ಪುತ್ತಿಲ ಪರಿವಾರದ ಕಲ್ಯಾಣೋತ್ಸವದ ಕಾರ್ಯಾಧ್ಯಕ್ಷರಾಗಿ ಆತ್ಮೀಯ ಮಿತ್ರರಾದಂಥ ಪ್ರಾಣೇಶ್ ಅವರಿದ್ದಾರೆ. ಅವರಿಗೂ ಕಲ್ಯಾಣೋತ್ಸವದ ಪರವಾಗಿ ಆರ್ಥಿಕ ಧನ್ಯವಾದ. ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಭೀಮೇ ಭಟ್ ಅವರಿದ್ದಾರೆ. ಅವರಿಗೂ ಕಲ್ಯಾಣೋತ್ಸವ ಸಮಿತಿಯ ಕೋಶಾಧಿಕಾರಿಯಾಗಿ ದೊಡ್ಡ ಜವಾಬ್ದಾರಿ ವಹಿಸಿಕೊಂಡಂಥ ಆತ್ಮೀಯರಾದಂಥ ಉದಯ ಕುಮಾರ್ ಅವರಿದ್ದಾರೆ. ಅವರಿಗೂ ಕಲ್ಯಾಣೋತ್ಸವ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಸಹ ಸಂಚಾಲಕರಾಗಿ ಉಮೇಶ್ ಕೋಡಿಬೇಳಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದ. ಸಹ ಸಂಚಾಲಕರಾಗಿ ಇನ್ನೊಬ್ಬರು ರವಿಕುಮಾರ್ ಮಠ, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದ. ಹಾಗೆಯೇ ಜೊತೆ ಕಾರ್ಯಾಧ್ಯಕ್ಷರಾಗಿ ರಾಜಶೆಟ್ಟಿ ಮತ್ತು ನವೀನ್ ರೆಡ್ಡಿ ಪ್ರಜಲಾವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರಿಗೆ ಆರ್ಥಿಕವಾದ ಧನ್ಯವಾದ. ಸ್ವಾಗತ ಸಮಿತಿಯ ಕಲ್ಯಾಣೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಸಂಚಾಲಕರಾದಂಥ ಅನಿಲ್ ತೆಂಕಿಲ ಅವರಿದ್ದಾರೆ. ವೆಂಕಟರಮಣ ಕೌಡವ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿ ಮನೀಶ್ ಕುಲಾಳಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದ ಅರ್ಪಿಸುತ್ತೇನೆ. ಪುತ್ತಿಲ ಪರಿವಾರ ಸೇವಾ ಶಕ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯರು ಪ್ರೇಮರಾಜ್ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಪರಿವಾರದ ಸೇವಾ ಪಕ್ಷದ ಕೋಶಾಧಿಕಾರಿಯಾದಂಥ ರೂಪೇಶ್ ಅವರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಧನ್ಯವಾದ ಅರ್ಪಿಸಿದ್ದೇನೆ. ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪ್ರೇಮಾ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ, ಹಾಗೆಯೇ ಈ ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಹಾಲಿನ ಮಾಲಕರಿಗೆ ಹಾಗೂ ಪಕ್ಷದ ವಿವಿಧ ಜವಾಬ್ದಾರಿ ವಹಿಸಿಕೊಂಡಂಥ ವಿವಿಧ ಪದಾಧಿಕಾರಿಗಳಿದ್ದಾರೆ, ಸಂಘದ ಪದಾಧಿಕಾರಿಗಳಿದ್ದಾರೆ, ಪರಿವಾರ ಟ್ರಸ್ಟಿನ ಎಲ್ಲ ಅನನ್ಯ ಜವಾಬ್ದಾರಿ ವಹಿಸಿಕೊಂಡಂಥ ವಿವಿಧ ಜವಾಬ್ದಾರಿಗಳನ್ನು ತಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಿರ್ವಹಣೆ ಮಾಡಿದಂಥ ರವಿಕುಮಾರ್ ಅವರಿಗೂ ಎಲ್ಲರಿಗೂ ಒಂದೇ ಮಾತಿನಾಡಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುವಂತಹ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಭವಿಷ್ಯ ನಿಧಿಗಾರರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಕ್ಷದ ಅನನ್ಯ ಜವಾಬ್ದಾರಿ ವಹಿಸುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.